ಚರ್ಚ್. ಇಲ್ಲಿ ನೆರೆದಿರುವ ತಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಾ ಈ ಶುಭ ಸಂಜೆಯ ಶುಭ ನಮನಗಳನ್ನು ಕೋರ್ತಾ ಇದ್ದೇವೆ. ಇಲ್ಲಿಯ ಕಾರ್ಯಕ್ರಮ ಈಗಾಗಲೇ ಆರಂಭ ಆಗಿದೆ. ಸೆಂಟ್ ಸೆಬಾಸ್ಟಿಯನ್ ಬ್ರಾಸ್ ಬ್ಯಾಂಡ್ ಇದರ ಸದಸ್ಯರಿಂದ ಅತ್ಯುತ್ತಮವಾದ ಬ್ರಾಸ್ ಬ್ಯಾಂಡ್ ಪ್ರದರ್ಶನ ಈಗಾಗಲೇ ಅಲ್ಲಿ ಆರಂಭ ಆಗಿದೆ. ನಾವೆಲ್ಲರೂ ಒಮ್ಮೆ ಜೋರಾಗಿ ಚಪ್ಪಾಳೆಯನ್ನು ತಟ್ಟಿ ಅವರಿಗೆ ಅಭಿನಂದಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಯೇಸು ಕ್ರಿಸ್ತ ಜನನದ 2025 ವರ್ಷ ಈ ಸಂದರ್ಭದಲ್ಲಿ 2025ನೇ ಈ ಸಂಭ್ರಮ ಈ ಭೂಲೋಕದಲ್ಲಿ ನಡೆಯುವ ಈ ಸಂದರ್ಭದಲ್ಲಿ ಇಡೀ ವಿಶ್ವದಲ್ಲಿ ವಿಶೇಷವಾಗಿ ಅದ್ಧೂರಿಯ ಕಾರ್ಯಕ್ರಮಗಳು ನಡೀತಾ ಇವೆ. ನಾವೇನು ಮಂಗಳೂರಿಗರು ಅದರಲ್ಲಿ ಹಿಂದೆ ಬಿದ್ದಿಲ್ಲ. ನಮ್ಮ ಮಂಗಳೂರಿನ ಸಂತ ಸೆಬಾಸ್ಟಿಯನರ ಚರ್ಚ್ ಬೆಂದೂರು ಇದರ ವತಿಯಿಂದ ಈ ಕ್ರಿಸ್ಮಸ್ ಸೆಲೆಬ್ರೇಷನ್ ಇಲ್ಲಿ ಈ ಕ್ರಿಸ್ಮಸ್ ಜುಬಿಲಿ 2025 ಇದರ ಸಂದರ್ಭದಲ್ಲಿ ಇಂದು ಇಲ್ಲಿ ನಡೀಲಿಕ್ಕಿದೆ. ಆದ ಕಾರಣ ಈ ಶುಭ ಸಮಾರಂಭದಲ್ಲಿ ಭಾಗವಹಿಸಲು ಸಂತೋಷವನ್ನು ಹಂಚಿಕೊಳ್ಳಲು ಇಲ್ಲಿ ಆಗಮಿಸಿದ ತಮಗೆಲ್ಲರಿಗೂ ನಮ್ಮ ಚರ್ಚಿನ ಧರ್ಮಗುರುಗಳು ಅದೇ ರೀತಿ ಎಲ್ಲ ಭಕ್ತ ವೃಂದದ ಪರವಾಗಿ ಹಾರ್ದಿಕ ಹೃತ್ಪೂರ್ವಕ ಸ್ವಾಗತವನ್ನ ನಾವು ಕೋರ್ತಾ ಇದ್ದೇವೆ. ಎಲ್ಲರೂ ಒಮ್ಮೆ ಜೋರಾಗಿ ಚಪ್ಪಾಳೆಯನ್ನು ತಟ್ಟಿ ಈ ಸಂಭ್ರಮದಲ್ಲಿ ನಮ್ಮೆಲ್ಲರ ಭಾಗವಹಿಸುವಿಕೆಯನ್ನು ಖಚಿತಪಡಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಅ ಲಾಟ್. ವೇದಿಕೆಯ ಮೇಲೆ ಪುಟಾಣಿಗಳಿದ್ದಾರೆ. ಅತ್ಯುತ್ತಮವಾದ ಮಧುರ ಕಂಠದಿಂದ ಇಲ್ಲಿ ಕ್ಯಾರಲ್ ಹೇಮ್ ಪ್ರಸ್ತುತಪಡಿಸುವ ಮುಖಾಂತರ ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿಕ್ಕಿದ್ದಾರೆ. ಆದ ಕಾರಣ ನಾವೆಲ್ಲರೂ ನಮ್ಮೆಲ್ಲ ಸದಸ್ಯರೊಂದಿಗೆ ಸೇರ್ಕೊಂಡು ಬಿಟ್ಟು ಎರಡೂ ಕೈಗಳನ್ನು ಜೋಡಿಸಿ ಜೋರಾಗಿ ಚಪ್ಪಾಳೆಯನ್ನು ತಟ್ಟಿ ಈ ಮಕ್ಕಳಿಗೆ ಶುಭವನ್ನು ಕೋರಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಇವರಿದ್ದಾರೆ ನಮ್ಮ ಚರ್ಚಿನ ಚಿಲ್ಡ್ರನ್ ಕ್ರಾಯರ್ನ ಮೆಂಬರ್ಸ್, ನಮ್ಮ ಗೀತಾ ಪಂಗಡದ ಎಲ್ಲ ಮೆಂಬರ್ಸ್ ಇಲ್ಲಿ ವೇದಿಕೆಯ ಮೇಲೆ ಇದ್ದಾರೆ. ಒಂದು ಅತ್ಯುತ್ತಮ ಕ್ಯಾರಲ್ ಅನ್ನ ಇಲ್ಲಿ ಅವರು ಈಗ ಪ್ರಸ್ತುತ ಪಡಿಸ್ತಾ ಇದ್ದಾರೆ.
ಬೆಂದೂರು ಚರ್ಚ್ನ ಮಕ್ಕಳ ಕಾಯರ್ನ ಸದಸ್ಯರು ಇಲ್ಲಿ ಸುಶ್ರಾವ್ಯವಾಗಿ ಮಧುರ ಕಂಠದಿಂದ ಕ್ರಿಸ್ಮಸ್ ಕ್ಯಾರಲ್ಸ್ ಅನ್ನ ಹಾಡಿದ್ದಾರೆ. ಎಲ್ಲರಿಗೂ ಮನ ಮುಟ್ಟುವಂತಹ ಈ ಗೀತೆಗಳನ್ನ ಅವರು ಹಾಡಿದ್ದಾರೆ. ಆದ ಕಾರಣ ಎಲ್ಲರೂ ಜೋರಾಗಿ ಚಪ್ಪಾಳೆಯನ್ನು ತಟ್ಟಿ ಅವರಿಗೆ ಅಭಿನಂದಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಕ್ರಿಸ್ಮಸ್ 2025 ಜುಬಿಲಿ, ಈ ಜುಬಿಲಿಯ ಸಮಾರಂಭದ ಈ ಮುಸ್ಸಂಜೆಯ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಇಲ್ಲಿ ಆಗಮಿಸಿದ್ದಾರ. ತಮಗೆಲ್ಲರಿಗೂ ಒಂದು ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನ ಕೋರ್ಲಿಕ್ಕೆ ಈಗ ಇಲ್ಲಿ ಮುಂದೆ ಬರ್ತಾ ಇದ್ದಾರೆ ಪದುವಾ ಡಿಗ್ರಿ ಕಾಲೇಜಿನ ಪ್ರಾಂಶುಪಾಲರು, ಅದೇ ರೀತಿ ಪದುವಾ ಇನ್ಸ್ಟಿಟ್ಯೂಷನ್ಸ್ ಇದರ ಕ್ಯಾಂಪಸ್ ಮ್ಯಾನೇಜರ್ ಡೈರೆಕ್ಟರ್ ಆದಂತಹ ವಂದನೀಯ ಗುರು ಅರುಣ್ ಲೋಬರ್ ಅವರು. ವಿನಂತಿಸ್ತಾ ಇದ್ದೇನೆ ಪೂಜನೀಯ ಗುರು ಅರುಣ್ ಲೋಬರ್ ಅವರಲ್ಲಿ ದಯವಿಟ್ಟು ಎಲ್ಲರಿಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕಾಗಿ. ಪ್ರಿಯರೇ, ಎಲ್ಲರಿಗೂ ನಮಸ್ಕಾರ. ಈ ಸಂಜೆಯ ಹೊತ್ತಿನಲ್ಲಿ ಸಂತ ಸೆಬಾಸ್ಟಿಯನ್ ಚರ್ಚ್ ಬೆಂದೂರು ಮಂಗಳೂರು ಇಲ್ಲಿ ನಾವೆಲ್ಲರೂ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಕ್ರಿಸ್ತ ಜಯಂತಿ ಸಂಭ್ರಮ 2025. ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರನ್ನ ಸ್ವಾಗತಿಸಲು ನಾನು ಸಂತೋಷ ಪಡ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಮುಖ್ಯ ಅತಿಥಿಗಳು ಬರಲಿಕ್ಕಿದ್ದಾರೆ. ಆದರೆ ಕಾರ್ಯಕ್ರಮವನ್ನು ನಾವು ಗೊಂಡಿದೆ ಆಲ್ರೆಡಿ. ಈ ಸಂದರ್ಭದಲ್ಲಿ ನಾನು ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರತ್ಯೇಕವಾಗಿ ನಮ್ಮ ಚರ್ಚಿನ ಪ್ರಧಾನ ಧರ್ಮಗುರುಗಳು ವಂದನೀಯ ಫಾದರ್ ವಾಲ್ಟರ್ ಡಿಸೋಜಾ ಹಾಗೂ ಸಹಾಯಕ ಗುರುಗಳಾಗಿ ಇದ್ದಾರೆ ನಮ್ಮೊಂದಿಗೆ ರೆವರೆಂಡ್ ಫಾದರ್ ವಿವೇಕ್ ಪಿಂಟೋ ಹಾಗೂ ರೆವರೆಂಡ್ ಡಾಕ್ಟರ್ ಆಸ್ಮಂಡ್ ರೋಷನ್ ಡಿಸೋಜಾ, ಹಾಗೆಯೇ ಎಲ್ಲ ಧರ್ಮ ಭಗಿನಿಯರಿಗೆ, ಸುಪೀರಿಯರ್ ಅವರಿಗೆ, ಪ್ರತ್ಯೇಕವಾಗಿ ಎಲ್ಲ ಧರ್ಮ ಭಗಿನಿಯರವರಿಗೆ, ನಮ್ಮ ಚರ್ಚಿನ ಉಪಾಧ್ಯಕ್ಷರು, ಕಾರ್ಯದರ್ಶಿ, ನೂತನ ಉಪಾಧ್ಯಕ್ಷರು, ಕಾರ್ಯದರ್ಶಿ, ನಾನು ಯಾವುದೇ ಹೆಸರನ್ನ ಈಗ ಹೇಳುವುದಿಲ್ಲ, ಮತ್ತೆ ಹೇಳ್ತೇನೆ. ಈ ಕಾರ್ಯಕ್ರಮಕ್ಕೆ ನಿಮಗೆ ಎಲ್ಲರನ್ನ ಸಂತೋಷದಲ್ಲಿ, ಹಾಗೇನೆ ನಮ್ಮೊಂದಿಗಿದ್ದಾರೆ ನಮ್ಮ ಊರ ಮುಖಂಡರು, ವಿವಿಧ ಸಂಘಟನೆಗಳ ಮುಖಂಡರು ನಮ್ಮೊಂದಿಗೆ ಇದ್ದಾರೆ, ಹಾಗೂ ಎಲ್ಲ ಜನರನ್ನ, ಮಕ್ಕಳನ್ನ ಪ್ರತ್ಯೇಕವಾಗಿ ಈ ಕಾರ್ಯಕ್ರಮಕ್ಕೆ ನಿಮಗೆ ನಾನು ಸಂತೋಷದಿಂದ ಸ್ವಾಗತಿಸ್ತೇನೆ. ವೆಲ್ಕಮ್ ಈಚ್ ಅಂಡ್ ಎವ್ರಿ ಒನ್ ಆಫ್ ಯು. ಥ್ಯಾಂಕ್ ಯು. ನಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸಿದಂತಹ ಪೂಜನೀಯ ಅರುಣ್ ಲೋಬೋ, ನಮ್ಮ ಪದ್ವಾ ಡಿಗ್ರಿ ಕಾಲೇಜಿನ ಪ್ರಾಂಶುಪಾಲರು, ಅದೇ ರೀತಿ ಪದ್ವಾ ಇನ್ಸ್ಟಿಟ್ಯೂಷನ್ಸ್ ಇದರ ಕ್ಯಾಂಪಸ್ ಡೈರೆಕ್ಟರ್ ಅವರು ಆತ್ಮೀಯವಾಗಿ ಸ್ವಾಗತಿಸಿದ್ದಾರೆ. ಆದ ಕಾರಣ ನಾವೆಲ್ಲರೂ ಒಮ್ಮೆ ಜೋರಾಗಿ ಚಪ್ಪಾಳೆಯನ್ನು ತಟ್ಟಿ ಅವರಿಗೂ ಹಾರ್ದಿಕ ಸ್ವಾಗತವನ್ನು ಕೋರಬೇಕಾಗಿ ವಿನಂತಿ. ವೆಲ್ಕಮ್ ಫಾದರ್, ವೆಲ್ಕಮ್. ಕ್ರಿಸ್ಮಸ್ ಸಂತೋಷ ಸಂಭ್ರಮದ ಹಬ್ಬ. ಕ್ರಿಸ್ಮಸ್ ಇಂದು ಕೇವಲ ಕ್ರೈಸ್ತ ಸಮುದಾಯದ ಹಬ್ಬವೆಂದು ಮಾತ್ರ ಉಳಿದಿಲ್ಲ. ಎಲ್ಲ ಸಮುದಾಯಗಳು ಈ ಸಂಭ್ರಮದಲ್ಲಿ, ಈ ಸಂತೋಷದಲ್ಲಿ ಪಾಲ್ಗೊಳ್ಳುತ್ತಿವೆ. ಇಂದು ಈ ಸಾರ್ವಜನಿಕ ಸ್ಥಳದಲ್ಲಿ ಈ ಕ್ರಿಸ್ಮಸ್ ಆಯೋಜನೆಯ ಸಂದರ್ಭದಲ್ಲಿ ಇಲ್ಲಿ ಅನೇಕ ಬಾಂಧವರು ತಾವೆಲ್ಲರೂ ಇಲ್ಲಿ ಬಂದು ಸೇರಿದ್ದೀರಾ. ಅತ್ಯುತ್ತಮವಾದ ಕಾರ್ಯಕ್ರಮಗಳು ಈ ವೇದಿಕೆ ಮೇಲೆ ನಡೀಲಿಕ್ಕೆ ಇವೆ. ಅದಕ್ಕಿಂತ ಮೊದಲು ಇಲ್ಲಿ ಅನೇಕ ಊರಿನ ಗಣ್ಯರು, ಅದೇ ರೀತಿ ಮುಖ್ಯ ವ್ಯಕ್ತಿಗಳು ಇಲ್ಲಿ ಬಂದಿದ್ದಾರೆ. ಅವರಿಗೆ ಹಾರ್ದಿಕವಾಗಿ ಸ್ವಾಗತಿಸುವಂತ ಸಮಯವಿದು. ಆದ ಕಾರಣ ನಾನು ವಿನಂತಿಸ್ತಾ ಇದ್ದೇನೆ, ನಮ್ಮ ಚರ್ಚ್ ಪ್ರಧಾನ ಧರ್ಮಗುರುಗಳು ವಂದನೀಯ ಸ್ವಾಮಿ ವಾಲ್ಟರ್ ಡಿಸೋಜಾ ಇವರಲ್ಲಿ ಈ ಪ್ರಮುಖ ಗಣ್ಯರಿಗೆ ಒಂದು ಹೂಗುಚ್ಛವನ್ನ ನೀಡಿ ಸ್ವಾಗತಿಸಬೇಕಾಗಿ. ನಮ್ಮೊಂದಿಗೆ ಇಲ್ಲಿದ್ದಾರೆ ನಮ್ಮ ಬೆಂದೂರು ಕಾರ್ಪೊರೇಟರ್ ಶ್ರೀಯುತ ನವೀನ್ ಆರ್ ಡಿಸೋಜರ್ ಅವರು ಇಲ್ಲಿದ್ದಾರೆ. ಅವರಿಗೆ ಪ್ರೀತಿಪೂರ್ವಕವಾಗಿ ನಾವು ಸ್ವಾಗತಿಸ್ತಾ ಇದ್ದೇವೆ. ಅವರಿಗೆ ಆತ್ಮೀಯವಾಗಿ ಈಗ ನಮ್ಮೆಲ್ಲರ ಪರವಾಗಿ ನಮ್ಮ ಚರ್ಚಿನ ಪ್ರಧಾನ ಧರ್ಮಗುರುಗಳು ಶಾಲು ಹೊದಿಸಿ, ಅದೇ ರೀತಿ ವಂದನೀಯ ಫಾದರ್ ವಿವೇಕ್ ಪಿಂಟರ್ ಅವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ಅದೇ ರೀತಿ ಯುವ ಸಬಲೀಕರಣ ಇದರ ಅಧ್ಯಕ್ಷರಾದಂತಹ ಶ್ರೀಯುತ ಪ್ರದೀಪ್ ಡಿಸೋಜರ್ ಅವರು ನಮ್ಮೊಂದಿಗಿದ್ದಾರೆ. ಸರ್, ಅವರಿಗೂ ನಾವು ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಅದೇ ರೀತಿ ನಮ್ಮೊಂದಿಗಿದ್ದಾರೆ ಶ್ರೀಯುತ ವಾಲ್ಟರ್ ಡಿಸೋಜರ್ ಅವರು. ಶ್ರೀಯುತ ವಾಲ್ಟರ್ ಡಿಸೋಜಾ ಅವರಿಗೂ ಆತ್ಮೀಯ ನಲ್ಮೆಯ ಸ್ವಾಗತವನ್ನ ನಾವೀಗ ಕೋರ್ತಾ ಇದ್ದೇವೆ.
ನಮ್ಮೊಂದಿಗಿದ್ದಾರೆ ಶ್ರೀಯುತ ಲೂವಿಸ್ ಲೋಬೋ. ಶ್ರೀಯುತ ಲೂವಿಸ್ ಲೋಬೋ ಸರ್, ತಮಗೂ ಹೃತ್ಪೂರ್ವಕ ಹಾರ್ದಿಕ ಸ್ವಾಗತ. ನಾಮಿನೇಟೆಡ್ ಕಾರ್ಪೊರೇಟರ್ ಶ್ರೀಯುತ ತನ್ವೀರ್ ಶಾರ್ ಅವರು ಈ ಸುಂದರವಾದ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ. ಅವರಿಗೂ ಹಾರ್ದಿಕ ಸ್ವಾಗತವನ್ನ ನಾವು ಬಯಸ್ತಾ ಇದ್ದೇವೆ. ಅದೇ ರೀತಿ ನಮ್ಮೊಂದಿಗಿದ್ದಾರೆ ಶ್ರೀಯುತ ಲಿಯಾಕತ್ ಶಾ, ಅವರಿಗೂ ಹೃತ್ಪೂರ್ವಕ ಹಾರ್ದಿಕ ಸ್ವಾಗತ. ಅದೇ ರೀತಿ ಡಿಸ್ಟ್ರಿಕ್ಟ್ ಗವರ್ನರ್ ಆದಂತಹ ಕುಡ್ಪಿ ಅರವಿಂದ್ ಶೆಣೈರವರು ಕೂಡ ಇಲ್ಲಿ ಆಗಮಿಸಲಿಕ್ಕಿದ್ದಾರೆ. ಸ್ವಲ್ಪ ಸಮಯದ ಬಳಿಕ ಅವರಿಗೆ ಅವರ ಆಗಮನದ ತದನಂತರ ಹಾರ್ದಿಕ ಸ್ವಾಗತವನ್ನು ಬಯಸಲಿಕ್ಕಿದ್ದೇವೆ. ಶ್ರೀಯುತ ಕುಡ್ಪಿ ಅರವಿಂದ್ ಶೆಣೈ, PMJF GI. ನಮ್ಮೊಂದಿಗಿದ್ದಾರೆ ಇಂಜಿನಿಯರ್ ಶ್ರೀಯುತ ವಿನಾಯಕ್ ಪೈ ಅವರು, ಕೆನರಾ ಬಿಲ್ಡರ್ಸ್ ಅಸೋಸಿಯೇಷನ್ ಇದರ ಅಧ್ಯಕ್ಷರು. ನಮ್ಮ ಮೇಲಿನ ಅಭಿಮಾನದಿಂದ ಇಲ್ಲಿ ತಮ್ಮೊಂದಿಗೆ ಅವರಿದ್ದಾರೆ. ಅವರಿಗೆ ಹಾರ್ದಿಕ ಸ್ವಾಗತವನ್ನ ನಾವು ಬಯಸ್ತಾ ಇದ್ದೇವೆ. ಕ್ರಿಸ್ಮಸ್ ಸಂದರ್ಭದಲ್ಲಿ ವಿಶ್ವಾದ್ಯಂತ ಎಲ್ಲಿ ನೋಡಿದರೂ ಕ್ರಿಸ್ಮಸ್ ಸಂಭ್ರಮದ ಸಡಗರದ ಅನೇಕ ಗುಣ ಲಕ್ಷಣಗಳನ್ನು ನಾವು ನೋಡಬಹುದು. ಸಂತಾ ಕ್ಲೋಸ್ ಟೊಪ್ಪಿ ಇಟ್ಟು ಯುವಕ ಯುವತಿಯರು, ಮಕ್ಕಳು, ಹಿರಿಯರು ಕ್ರಿಸ್ಮಸ್ ಕ್ಯಾರಲ್ಸ್ ಅನ್ನ ಹಾಡೋದು, ಕೈಯಲ್ಲಿ ಗಿಟಾರ್ ಹಿಡಿದು ಕ್ರಿಸ್ಮಸ್ ಸಂಗೀತವನ್ನ, ಕ್ಯಾರಲ್ಸ್ ಅನ್ನ ಹಾಡಿ ಎಲ್ಲರನ್ನ ರಂಜಿಸುವಂತಹ ಆ ದೃಶ್ಯಗಳು ಇಂದು ಸೋಷಿಯಲ್ ಮೀಡಿಯಾದಲ್ಲಿ, ಸಾಮಾಜಿಕ ಮಾಧ್ಯಮಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಲಯನ್ಸ್ ಇದರ ಅಧ್ಯಕ್ಷರಾದಂತಹ ಶ್ರೀಯುತ ಸರ್ವಶ್ರೀ ರಾಜೇಶ್ ಕಾಮತ್ ಅವರು ನಮ್ಮೊಂದಿಗಿದ್ದಾರೆ. ಸರ್, ತಮಗೂ ಹೃತ್ಪೂರ್ವಕ ಸ್ವಾಗತವನ್ನ ನಾವು ಬಯಸ್ತಾ ಇದ್ದೇವೆ. ಅದೇ ರೀತಿ ಕಾರ್ಯದರ್ಶಿಯವರಾದಂತಹ ಶ್ರೀಯುತ ಪಾಲ್ ಅಕ್ವಿನ್ ರವರು ನಮ್ಮೊಂದಿಗಿದ್ದಾರೆ. ಶ್ರೀಯುತ ಪಾಲ್ ಎಕ್ವಿನಾಸ್ ನಮ್ಮೊಂದಿಗಿದ್ದಾರೆ, ಲಯನ್ಸ್ ಕಾರ್ಯದರ್ಶಿ. ಈ ಕಾರ್ಯಕ್ರಮ ಲಯನ್ಸ್ ಸೇವಾ ಮಂದಿರದ ಮುಂದೆ ಈ ಒಂದು ಅತ್ಯುತ್ತಮ ಸ್ಥಳದಲ್ಲಿ ನಡೀತಾ ಇದೆ. ನಮ್ಮೊಂದಿಗೆ ಲಯನ್ಸ್ನ ಮುಂದಾಳುಗಳಿದ್ದಾರೆ. ಅವರಿಗೆ ಹಾರ್ದಿಕ ಸ್ವಾಗತವನ್ನ ಈ ಸಂದರ್ಭದಲ್ಲಿ ನಮ್ಮ ಚರ್ಚ್ ವತಿಯಿಂದ ನಾವು ಬಯಸ್ತಾ ಇದ್ದೇವೆ. ಡಿಸ್ಟ್ರಿಕ್ಟ್ ಗವರ್ನರ್ ಆದಂತಹ ಶ್ರೀಯುತ ಕುಡುಪಿ ಅರವಿಂದ್ ಶೆಣೈರವರು ಇಲ್ಲಿ ಆಗಮಿಸಿದ್ದಾರೆ. ಎಲ್ಲರ ನಡುವೆ ನಮ್ಮೊಂದಿಗೆ ಅವರಿದ್ದಾರೆ. ನಾವೆಲ್ಲರೂ ಒಮ್ಮೆ ಜೋರಾಗಿ ಚಪ್ಪಾಳೆಯನ್ನು ತಟ್ಟಿ ಅವರಿಗೂ ಹಾರ್ದಿಕ ಸ್ವಾಗತವನ್ನು ಬಯಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಥ್ಯಾಂಕ್ ಯು. ಕ್ರಿಸ್ಮಸ್ ಕ್ಯಾರಲ್ಸ್ ನ ಮುಂದುವರಿದ ಭಾಗವಾಗಿ ವೇದಿಕೆಯ ಮೇಲೆ ಬೆಥನಿ ಸಿಸ್ಟರ್ಸ್ ಈಗಾಗಲೇ
ಕ್ಯಾರಲ್ಸ್ ಗಳನ್ನ ಹಾಡ್ಲಿಕ್ಕೆ ರೆಡಿ ಇದ್ದಾರೆ. ನಾವೆಲ್ಲರೂ 10 ಚಪ್ಪಾಳೆನ ಜೋರಾಗಿ ತಟ್ಟಿದ ನಂತರ ಅವರ ಕ್ಯಾರಲ್ಸ್ ಅನ್ನು ಆರಂಭಿಸ್ತಾರೆ. ಓಕೆ, ನಾವು ಕೌಂಟ್ ಡೌನ್ ಸ್ಟಾರ್ಟ್ ಮಾಡುವ. ಜೋರಾಗಿ 1 2 3 4 5 6 7 8 9 10. ಥ್ಯಾಂಕ್ ಯು. Stars are brightly shining in the
ಪ್ರಿಯರೇ, ಈ ಸುಂದರವಾದಂತಹ ಕಾರ್ಯಕ್ರಮದ ವೇದಿಕೆಯ ಮೇಲೆ ಮುಂದಿನ ಕಾರ್ಯಕ್ರಮಗಳು ನಡೆಯುವ ಮೊದಲು ಒಂದು ಆ ಭಗವಂತನ ಕೃಪಾಭಿಷೇಕವನ್ನ ಆಶಿಸುವಂತಹ ನೃತ್ಯವನ್ನ, ಪ್ರೇಯರ್ ಡ್ಯಾನ್ಸ್ ಅನ್ನ ನಾವೆಲ್ಲರೂ ನೋಡ್ಲಿಕ್ಕಿದ್ದೇವೆ. ಈ ಸಂದರ್ಭದಲ್ಲಿ ಬೆತನಿ ಸಿಸ್ಟರ್ಸ್ ಅವರ ತಂಡದಿಂದ ಒಂದು ಪ್ರಾರ್ಥನಾ ನೃತ್ಯ ಈಗ ವೇದಿಕೆಯ ಮೇಲೆ. जय हो हृदय के दीप जलाए हम, प्यार से प्रभु को गाए हम। जय हो यीशु राजा की जय हो, जीवन दाता की नाचे रे गाए रे, प्रभु को अपनाए रे, पूजन की बेला में प्रेम गीत सुनाए रे। संदेश फैलाए जहां। जय हो यीशु राजा की जय हो, जीवन दाता की नाचे रे गाए रे, प्रभु को अपनाए रे, पूजन की बेला में प्रेम गीत सुनाए रे। कलीसिया एक परिवार है, मसीही जीवन आधार है, सब मिलकर हाथ उठाए अब, आशीष बरसे प्रभु से तब। जय हो यीशु राजा की जय हो, जीवन दाता की नाचे रे गाए रे, प्रभु को अपनाए रे, पूजन की बेला में प्रेम गीत सुनाए रे। क्रूस का चिन्ह हमें राह दिखाए, पवित्र आत्मा संग जीवन सजाए, माता मरियम करे विनती, हर मन में हो प्रभु भक्ति। जय हो यीशु राजा की जय हो, जीवन दाता की नाचे रे गाए रे, प्रभु को अपनाए रे, पूजन की बेला में प्रेम गीत सुनाए रे। जय हो यीशु राजा की जय हो, जीवन दाता की नाचे रे गाए रे, प्रभु को अपनाए रे, पूजन की बेला में प्रेम गीत सुनाए रे। ಅತ್ಯುತ್ತಮ ಪ್ರಾರ್ಥನಾ ನೃತ್ಯವನ್ನ ಪ್ರದರ್ಶಿಸಿದಂತಹ ಬೆತನಿ ಸಿಸ್ಟರ್ಸ್ ರವರಿಗೆ ನಾವೆಲ್ಲರೂ ಮಗದೊಮ್ಮೆ ಜೋರಾಗಿ ಚಪ್ಪಾಳೆಯನ್ನು ತಟ್ಟಿ ಅಭಿನಂದಿಸಬೇಕಾಗಿ, ಧನ್ಯವಾದವನ್ನು ಹೇಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು. ಈಗ ಬೆಂದೂರು ಚರ್ಚ್ ಬ್ರಾಸ್ ಬ್ಯಾಂಡ್ ಅಣಿಯಾಗಿದ್ದಾರೆ. ಬ್ಯಾಂಡ್ ವಾದ್ಯವನ್ನ ನಮ್ಮ ಎದುರಲ್ಲಿ ಪ್ರದರ್ಶಿಸಲಿಕ್ಕೆ ಬೆಂದೂರು ಚರ್ಚ್ ಬ್ರಾಸ್ ಬ್ಯಾಂಡ್, ಯೋರ್ ಟೈಮ್ ಸ್ಟಾರ್ಟ್ಸ್ ನೌ.
ಅತ್ಯುತ್ತಮವಾದ ಬ್ಯಾಂಡ್ ಸಂಗೀತವನ್ನ ಇಲ್ಲಿ ನುಡಿಸಿದಂತಹ ಬೆಂದೂರು ಚರ್ಚ್ನ ಮಕ್ಕಳ ಬ್ರಾಸ್ ಬ್ಯಾಂಡ್ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಮೊಟ್ಟ ಮೊದಲಿಗೆ ಆರಂಭದಲ್ಲಿಯೂ ಕೂಡ ಅವರು ಇಲ್ಲಿ ಬ್ಯಾಂಡ್ ವಾದ್ಯವನ್ನ ನುಡಿಸಿದ್ರು. ಈಗ ಮಗದೊಮ್ಮೆ ನಮ್ಮೊಂದಿಗೆ ಅವರು ಬ್ಯಾಂಡ್ ವಾದ್ಯವನ್ನ ನುಡಿಸುವ ಮುಖಾಂತರ ನಮ್ಮೆಲ್ಲರನ್ನು ರಂಜಿಸಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ಸ್ ಅಲಾಟ್. ಇಲ್ಲಿ ಇರುವ ಎಲ್ಲರಲ್ಲಿ ನಿಮ್ಮ ಎನರ್ಜಿ ಎಷ್ಟು ಉಂಟು, ಶಕ್ತಿ ಎಷ್ಟು ಉಂಟು ಅಂತ ನೋಡ್ಲಿಕ್ಕೆ ಬೇಕು ನನಗೆ. ಓಕೆ, ನಾನು ಈಗ ಹಾಯ್ ಹಾಯ್ ಅಂತ ಹೇಳ್ಬೇಕಾದ್ರೆ ನೀವು ಕ್ರಿಸ್ಮಸ್ ಅಂತ ಹೇಳಿ ಜೋರಾಗಿ ಹೇಳ್ಬೇಕು ಎಲ್ರು. ಓಕೆ, ಐ ರೆಡಿ? ಎಸ್, ಹಾಯ್ ಹಾಯ್, ಲೌಡರ್ ಅಂಡ್ ಲೌಡರ್, ಸ್ವಲ್ಪ ಜೋರಾಗಿ, ಇನ್ನೂ ಸ್ವಲ್ಪ ಜೋರಾಗಿ, ಹಾಯ್ ಹಾಯ್ ಕ್ರಿಸ್ಮಸ್. ಥ್ಯಾಂಕ್ ಯು, ಥ್ಯಾಂಕ್ಸ್ ಅ ಲಾಟ್. ಹೀಗೆ ನಿಮ್ಮ ಎನರ್ಜಿ, ನಿಮ್ಮ ಶಕ್ತಿ ನಮ್ಮೊಂದಿಗೆ ಇರಲಿ. ಮುಂದಿನ ಕಾರ್ಯಕ್ರಮಗಳು ಅತ್ಯುತ್ತಮವಾಗಿ ವೇದಿಕೆಯ ಮೇಲೆ ನಡೀಲಿಕ್ಕಿದೆ. ಈಗ ನಮ್ಮ ಎದುರು ಒಂದು ನೃತ್ಯ ರೂಪಕವನ್ನ ಪ್ರದರ್ಶಿಸುವ ಮುಖಾಂತರ ಕ್ರಿಸ್ಮಸ್ ನ ಸಂದೇಶವನ್ನ ನೀಡಲಿಕ್ಕೆ ಮುಂದೆ ಬರ್ತಾ ಇದ್ದಾರೆ. ಪ್ರಖ್ಯಾತ ವಿದ್ಯಾಸಂಸ್ಥೆ ಸೆಂಟ್ ತೆರೇಸಾ ಇದರ ವಿದ್ಯಾರ್ಥಿಗಳು ಈಗ ಮುಂದೆ ಬಂದು ಒಂದು ನೃತ್ಯ ರೂಪಕವನ್ನ ನಮ್ಮ ಎದುರು ಪ್ರದರ್ಶಿಸಲಿಕ್ಕೆ ಇದ್ದಾರೆ. ನಮ್ಮೊಂದಿಗೆ ಎಂಸಿಸಿ ಬ್ಯಾಂಕ್ ಚೇರ್ಮನ್ ಅವರಾದಂತಹ ಶ್ರೀಯುತ ಅನಿಲ್ ಮುಂದಿನ ಆಸನದಲ್ಲಿ ಆಸೀನರಾಗಿದ್ದಾರೆ. ನಾವೆಲ್ಲರೂ ಚಪ್ಪಾಳೆಯನ್ನು ತಟ್ಟಿ ಜೋರಾಗಿ ಚಪ್ಪಾಳೆಯನ್ನು ತಟ್ಟಿ ಸ್ವಾಗತಿಸಬೇಕು. ಅದೇ ರೀತಿ ಹಾರ್ದಿಕ ಸ್ವಾಗತವನ್ನು ಕೋರಬೇಕಾಗಿ ಚರ್ಚ್ನ ಪ್ರಧಾನ ಧರ್ಮಗುರುಗಳಾದಂತಹ ವಂದನೀಯ ಸ್ವಾಮಿ ವಾಲ್ಟರ್ ಡಿಸೋಜ ಅವರಲ್ಲಿ ಪ್ರೀತಿಪೂರ್ವಕವಾಗಿ ನಾವು ವಿನಂತಿಸ್ತಾ ಇದ್ದೇವೆ. ಮಾನವ ಕುಲವನ್ನು ಉದ್ಧರಿಸಲು ಪ್ರಭು ಯೇಸು ಕ್ರಿಸ್ತರು ಧರೆಯಲ್ಲಿ ಜನ್ಮ ತಾಳಿದರು. ಪ್ರೀತಿ, ಮಮತೆ, ಕ್ಷಮೆ ಮುಂತಾದ ಅದ್ಭುತ ತತ್ವಗಳನ್ನು ಜಗತ್ತಿಗೆ ಸಾರಿದರು. ಆದರೆ ಇಂದು ಸಮಾಜದಲ್ಲಿ ಅವೆಲ್ಲವೂ ಮರೆಯಾಗಿ ಅನ್ಯಾಯ, ಅಧರ್ಮ, ಮೋಸ, ವಂಚನೆಗಳೇ ತಾಂಡವವಾಡುತ್ತಿದೆ. ಪ್ರೀತಿ ವಾತ್ಸಲ್ಯದಿಂದ ಬದುಕಬೇಕಾದ ಮಾನವರು ಕೋಪ, ದ್ವೇಷ, ಸ್ವಾರ್ಥ ಮುಂತಾದ ವಿಷ ಜ್ವಾಲೆಗಳ ದಳ್ಳುರಿಯಲ್ಲಿ ಬೆಂದು ಹೋಗುತ್ತಿದ್ದಾರೆ. ಕಣ್ಣ ಮುಚ್ಚೆ ಕಾಡೆ ಗೂಡೆ ಆಟ ನಮ್ಮ ಬಾಳು, ಯಾರ್ಯಾರ ಹಣೆಯೇನಿದೆ ಬಲ್ಲೋರ್ಯಾರು ಹೇಳು. ಹೋ ಕಣ್ಣ ಮುಚ್ಚೆ ಕಾಡೆ ಗೂಡೆ ಆಟ ನಮ್ಮ ಬಾಳು, ಯಾರ್ಯಾರ ಹಣೆಯೇನಿದೆ ಬಲ್ಲೋರ್ಯಾರು ಹೇಳು. ಹೋ ಇರುವುದೊಂದೇ ತಾಯಿ ಮಡಿಲು. ಹೋ ಮರೆತರೆ ನಿನ್ನ ಜಗದ ಜನರು, ಇರುವುದೊಂದೇ ತಾಯಿ ಮಡಿಲು. ಸುರಿಯುವ ಕಣ್ಣೀರಲ್ಲಿ ಮನಸ್ಸಿನ ನೋವಿದೆ, ಒಲವಿನ ಸಮಾಧಿಗೆ ಹೃದಯದ ಹೂವಿದೆ. ಕೊನೆಯಾಗುತ್ತಿದೆ ಯಾತ್ರೆ, ಹೆಜ್ಜೆ ಇಡುವ ಮುನ್ನ ತೆರೆ ಇಲ್ಲದೆ ಜಾತ್ರೆ ಮುಗಿದಿದೆ. ವಿಧಿಯ ನಾಟಕ ನಾಟಕ ನಾಟಕ.
ಬಾಳುವ ಒಂದು ಗೂಡಿ ಬದುಕುವ ಒಂದು ಗೂಡಿ ಬಾಳುವ ಒಂದು ಗೂಡಿ ಬದುಕುವ ಎಂದೆಂದಿಗೂ ನಾವೆಲ್ಲರೂ ಒಂದೇ ಎನ್ನುವ ಎಂದೆಂದಿಗೂ ನಾವೆಲ್ಲರೂ ಒಂದೇ ಎನ್ನುವ ಹುಟ್ಟುವಾಗ ಜಾತಿ ಇಲ್ಲ ಹುಟ್ಟುವಾಗ ಮತಗಳಿಲ್ಲ ಹೊತ್ತು ಹೆತ್ತ ತಾಯಿಯ ಮಕ್ಕಳೆನ್ನುವ ಹೊತ್ತು ಹೆತ್ತ ತಾಯಿಯ ಮಕ್ಕಳೆನ್ನುವ ಎಂದೆಂದಿಗೂ ನಾವೆಲ್ಲರೂ ಒಂದೇ ಎನ್ನುವ ಎಂದೆಂದಿಗೂ ನಾವೆಲ್ಲರೂ ಒಂದೇ ಎನ್ನುವ ಎಂದೆಂದಿಗೂ ನಾವೆಲ್ಲರೂ ಒಂದೇ ಎನ್ನುವ ಏನು ಮನಸ್ಸಿಗೆ ತುಂಬಾ ಬೇಸರವಾಗ್ತಾ ಇದೆ. ಸಮಾಧಾನವೇ ಕಾಣ್ತಾ ಇಲ್ಲ. ಈ ಕೆಲಸದ ಒತ್ತಡದಿಂದ ಜೀವನವೇ ಸಾಕಾಗಿ ಹೋಗಿದೆ. ಹೌದು ಜ್ಯೋತಿ, ಎಲ್ಲಾ ಕಡೆಯಿಂದ ಒತ್ತಡ ಅನುಭವಿಸಿ ಸಾಕಾಗಿ ಹೋಗಿದೆ. ಶಾಂತಿ, ಸಮಾಧಾನ, ನೆಮ್ಮದಿ ಇಲ್ಲದೆ ಬದುಕೇ ಬೇಡವೆನಿಸುತ್ತದೆ. ಬಾನಿನಲ್ಲಿ ಬೆಳದಿಂಗಳ ಹುಡುಕುವ ಒಬ್ಬ ಕುರುಡನು ನಾವಿಲ್ಲಿ ಚಂದಿರನಿಲ್ಲದ ಆ ಬಾನಿನಲ್ಲಿ ಬೆಳದಿಂಗಳ ಹುಡುಕುವ ಒಬ್ಬ ಕುರುಡನು ನಾನಿಲ್ಲಿ ಕಂಡಿದ್ದು ಸುಳ್ಳು ಕಾಣದ್ದು ಸುಳ್ಳು ನಿಜ ಹೇಳು ಬಾಯಿಲ್ಲ ನನಗೆ ಅಳುವ ಕಣ್ಣಿಗೆ ರೆಪ್ಪೆಗಳಿಲ್ಲ ಚಂದಿರನಿಲ್ಲದ ಆ ಬಾನಿನಲ್ಲಿ ಹತ್ತಿರ ಬರ್ತಾ ಇದೆ. ಹೌದು ಟೀಚರ್, ಕ್ಲಾಸ್ ರೂಮ್ ಡೆಕೋರೇಷನ್ ಮಾಡಬೇಕು, ಲೈಟಿಂಗ್ಸ್ ಹಾಕಬೇಕು, ಡಾನ್ಸ್ ಮಾಡಬೇಕು, ಕುಶ್ವಾರ್ ತಿನ್ಬೇಕು. ಮಕ್ಕಳೇ, ಕ್ರಿಸ್ಮಸ್ ಅಂದರೆ ಕೇವಲ ಡೆಕೋರೇಷನ್ ದೀಪದಿಂದ ದೀಪವನ್ನು ಬೆಳಗಿಸಿದಾಗ ಅಂಧಕಾರವು ದೂರವಾಗುವಂತೆ ಜನರ ಮನದಲ್ಲಿ ತುಂಬಿರುವ ಜಾತಿ, ಮತ, ಧರ್ಮ, ಭಾಷೆಗಳ ತಾರತಮ್ಯದ ಅಂಧಕಾರವು ದೂರಾಗಲಿ. ಸೇತುವೆಯೆಂದು ಎರಡು ದಡಗಳನ್ನು ಬೆಸೆಯುವಂತೆ ನಾವು ಮನಗಳನ್ನು ಬೆಸೆಯುವ ಸೇತುವೆಯಾಗೋಣ. ಬಡವರು, ದೀನರ ಬಾಳಲ್ಲಿ ಭರವಸೆಯ ಆಶಾಕಿರಣವಾಗೋಣ. ಜಗತ್ತಿನಾದ್ಯಂತ ಆವರಿಸಿರುವ ಅಜ್ಞಾನದ ಅಂಧಕಾರವನ್ನು ತೊಲಗಿಸಿ ಸರ್ವರ ಬಾಳಲ್ಲಿ ಶಾಂತಿ, ನೆಮ್ಮದಿಯ ಹೊಂಗಿರಣವನ್ನು ಪಸರಿಸೋಣ. ಬೆಳಕಿನ ಅಸ್ತಿತ್ವವನ್ನೇ ಅಣಕಿಸುವ ಕತ್ತಲೆಗೆ ತಕ್ಕ ಉತ್ತರವು ಮೂಡಿಬರಲಿ. ಕ್ರಿಸ್ಮಸ್ ಜ್ಯೋತಿಯು ಅಭಯ ಹಸ್ತವನ್ನೆತ್ತಿ ಎಲ್ಲರಿಗೂ ಶುಭ ಕೋರಲಿ. ಬದುಕಿನಲ್ಲಿ ಎದುರಾಗುವ ಸವಾಲುಗಳನ್ನು ಗೆದ್ದು ಮುನ್ನಡೆಯುವುದಕ್ಕೆ
ಕ್ರಿಸ್ಮಸ್ ಜ್ಯೋತಿಯು ಸ್ಫೂರ್ತಿಯನ್ನು ತುಂಬಲಿ. ಕುಲಕ್ಕೆ ಶುಭ ಸಂದೇಶ ಯೇಸುವಿನ ಜನನ, ಇದು ರಕ್ಷಣೆಯ ಸುದಿನ. ಮಾನವ ಕುಲಕ್ಕೆ ಶುಭ ಸಂದೇಶ ಯೇಸುವಿನ ಜನನ, ಇದು ರಕ್ಷಣೆಯ ಸುದಿನ. ಸಂಭ್ರಮದ ಸುದಿನ, ಮಾನವ ಕುಲಕ್ಕೆ ಶುಭ ಸಂದೇಶ ಯೇಸುವಿನ ಜನನ, ಇದು ರಕ್ಷಣೆಯ ಸುದಿನ, ಇದು ರಕ್ಷಣೆಯ ಸುದಿನ. ಸಾಮಾನ್ಯ ಮನುಷ್ಯರಂತೆ ಗೋದಲಿಯಲ್ಲಿ ಜನ್ಮ ತಳೆದು ಸಾಮಾನ್ಯರಂತೆ ಬದುಕಿ ಮಾನವ ಜಗತ್ತಿಗೆ ಶಾಂತಿ, ಪ್ರೀತಿ, ಕ್ಷಮೆ, ಕರುಣೆಯ ಸಂದೇಶವನ್ನು ಸಾರಿದವರು ಪ್ರಭು ಯೇಸು ಕ್ರಿಸ್ತರು. ಎಲ್ಲರನ್ನೂ ಪ್ರೀತಿಸು, ಸರ್ವರಿಗೂ ಒಳಿತನ್ನು ಮಾಡು ಎಂಬಂತಹ ಅದ್ಭುತ ಸಂದೇಶವನ್ನು ನೀಡಿದರು. ಅವರ ತತ್ವ ಆದರ್ಶಗಳನ್ನು ಮೈಗೂಡಿಸಿಕೊಂಡು ಸರ್ವರ ಒಳಿತಿಗೆ ಕೈಜೋಡಿಸುತ್ತಾ ಸುಂದರ ಬದುಕನ್ನು ನಾವೆಲ್ಲರೂ ಸಾಗಿಸೋಣ. ಹೊಸ ನಿರೀಕ್ಷೆಯನ್ನ ಮೂಡಿಸಬಹುದು ಎಂಬುದರ ಬಗ್ಗೆ ಒಂದು ಅತ್ಯುತ್ತಮ ನೃತ್ಯ ರೂಪಕವನ್ನ ಮನೋಜ್ಞವಾಗಿ ಮನ ಮುಟ್ಟುವಂತೆ ಪ್ರದರ್ಶನ ಮಾಡಿದಂತಹ ಸಂತ ತೆರೇಸಾ ಇದರ ಎಲ್ಲ ವಿದ್ಯಾರ್ಥಿಗಳಿಗೆ ನಾವು ಹೃತ್ಪೂರ್ವಕ ಧನ್ಯವಾದವನ್ನು ಹೇಳ್ತಾ ಇದ್ದೇವೆ. ಒಮ್ಮೆ ಜೋರಾಗಿ ಚಪ್ಪಾಳೆಯನ್ನು ತಟ್ಟಿ ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಥ್ಯಾಂಕ್ಸ್ ಅಲಾಟ್. ನಮ್ಮೊಂದಿಗೆ ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿ ಇದರ ಅಧ್ಯಕ್ಷರು, ಕರ್ನಾಟಕ ಸರ್ಕಾರ ಕೊಂಕಣಿ ಸಾಹಿತ್ಯ ಅಕಾಡೆಮಿ ಇದರ ಅಧ್ಯಕ್ಷರು ಶ್ರೀಯುತ ಸ್ಟ್ಯಾನಿ ಅಲ್ವಾರಿಸ್ ಇಲ್ಲಿ ಆಗಮಿಸಿದ್ದಾರೆ. ಸರ್, ತಮಗೆ ಹಾರ್ದಿಕ ಸ್ವಾಗತವನ್ನ, ಹೃತ್ಪೂರ್ವಕ ಸ್ವಾಗತವನ್ನ, ಪ್ರೀತಿಪೂರ್ವಕ ಸ್ವಾಗತವನ್ನ ನಾವು ಬಯಸ್ತಾ ಇದ್ದೇವೆ. ಎಲ್ಲರೂ ಜೋರಾಗಿ ಚಪ್ಪಾಳೆಯನ್ನು ತಟ್ಟಿ ಶ್ರೀಯುತ ಸ್ಟ್ಯಾನಿ ಅಲ್ವಾರಿಸ್ ಅವರಿಗೆ ಪ್ರೀತಿಯ ಸ್ವಾಗತವನ್ನು ಬಯಸಬೇಕಾಗಿ ಕೇಳಿಕೊಳ್ತೇನೆ. ಕಾಂಗ್ರೆಸ್ನ ಶ್ರೀಯುತ ಸಂತೋಷ್ ಕುಮಾರ್ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೆ ಪ್ರೀತಿಯ ಸ್ವಾಗತವನ್ನು ನಾವು ಬಯಸ್ತಾ ಇದ್ದೇವೆ. ಅದೇ ರೀತಿ ಅವರು ದಕ್ಷಿಣ ಕನ್ನಡ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ನ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಸರ್, ತಮಗೆ ನಲ್ಮೆಯ ಸ್ವಾಗತ ಈ ಕ್ರಿಸ್ಮಸ್ ಸಮಾರಂಭಕ್ಕೆ. ಕ್ರಿಸ್ಮಸ್ ಜಯಂತಿ, ಕ್ರಿಸ್ತ ಜಯಂತಿ 2025 ಈ ಸಮಾರಂಭಕ್ಕೆ. ಡಿಸೆಂಬರ್ ತಿಂಗಳ ಚುಮು ಚುಮು ಚಳಿಯ ನಡುವೆ ಮಂಗಳೂರಿನ ಎಲ್ಲ ರಸ್ತೆಗಳು, ಕಟ್ಟಡಗಳು ದೀಪಾಲಂಕಾರಗೊಂಡು ಶೋಭಿಸುವ ಆ ಸಂದರ್ಭದಲ್ಲಿ ಮಂಗಳೂರಿನ
ಚರ್ಚ್ಗಳು, ಗೋದಲಿಗಳು, ಆಲಯಗಳು, ದೇವಾಲಯಗಳು ಎಲ್ಲ ಕಡೆಯಲ್ಲಿ ಸಂಭ್ರಮವ ಮನೆ ಮಾಡುವಂತಹ ಆ ಸಂದರ್ಭದಲ್ಲಿ ಮನೆಯಲ್ಲಿ ಸಿಹಿ ತಿಂಡಿಗಳು, ಕುಸ್ವಾರ್ ಕೇಕಿನ ಘಮ ಪರಿಮಳ ಬರುವ ಆ ಸಂದರ್ಭದಲ್ಲಿ ಕ್ರಿಸ್ಮಸ್ನ ಆ ಸಂತೋಷ ಇಮ್ಮಡಿಗೊಳ್ಳುತ್ತದೆ ಎಂದು ಇಂತಹ ಒಂದು ಅತ್ಯುತ್ತಮವಾದ ಕ್ರಿಸ್ಮಸ್ ಸಂಭ್ರಮ ಸಂತ ಸೆಬಾಸ್ಟಿಯನರ ಧರ್ಮ ಕೇಂದ್ರ ಬೆಂದೂರು ಇದರ ವತಿಯಿಂದ ಇಲ್ಲಿ ಆಯೋಜಿಸಲ್ಪಟ್ಟಿದೆ. ಇದರ ವೇದಿಕೆಯ ಮೇಲಿನ ಒಂದು ಅತ್ಯುತ್ತಮ ವೇದಿಕೆಯ ಕಾರ್ಯಕ್ರಮ, ಸಭಾ ಕಾರ್ಯಕ್ರಮ ಈಗ ನೆರವೇರಲಿಕ್ಕಿದೆ. ಇದಕ್ಕೋಸ್ಕರ ನಮ್ಮೊಂದಿಗೆ ಗಣ್ಯರು ಈಗಾಗಲೇ ಆಗಮಿಸಿದ್ದಾರೆ. ನಮ್ಮೊಂದಿಗೆ ಈ ಸಮಾರಂಭದ ಅಧ್ಯಕ್ಷರಾದಂತಹ ಬೆಂದೂರು ಚರ್ಚ್ನ ಪ್ರಧಾನ ಧರ್ಮಗುರುಗಳು ವಂದನೀಯ ಸ್ವಾಮಿ ವಾಲ್ಟರ್ ಡಿಸೋಜಾ, ಮುಖ್ಯ ಗೌರವ ಅತಿಥಿಗಳಾಗಿ ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ಸ್ ಮಂಗಳೂರು ಇದರ ನಿರ್ದೇಶಕರಾದಂತಹ ಅತಿ ವಂದನೀಯ ಸ್ವಾಮಿ ಪವಸ್ತಿನ್ ಲೋಬೋ, ಅದೇ ರೀತಿ ಗೌರವ ಅತಿಥಿಗಳಾಗಿ ಸ್ಮಾರ್ಟ್ ಸಿಟಿಯ ಜನರಲ್ ಮ್ಯಾನೇಜರ್ ಟೆಕ್ನಿಕಲ್ ಶ್ರೀಯುತ ಅರುಣ್ ಪ್ರಭಾ ಇವರು ನಮ್ಮೊಂದಿಗಿದ್ದಾರೆ. ಅವರಿಗೆ ನಮ್ಮ ಚರ್ಚಿನ ಪಾಲನಾ ಪರಿಷತ್ತಿನ ಉಪಾಧ್ಯಕ್ಷರಾದಂತಹ ಶ್ರೀಯುತ ವಿನೋದ್ ಡಿಸೋಜರ್ ಅವರು ವೇದಿಕೆಗೆ ಬರಮಾಡಿಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ನಾವೆಲ್ಲರೂ ಜೋರಾಗಿ ಚಪ್ಪಾಳೆಯನ್ನು ತಟ್ಟಿ ಈ ಗಣ್ಯರಿಗೆ ವೇದಿಕೆಯ ಮೇಲೆ ಚಪ್ಪಾಳೆಯ ಸ್ವಾಗತವನ್ನ ಕೋರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿ ಆಸೀನರಾದಂತಹ ಎಲ್ಲ ಗಣ್ಯರಿಗೆ, ಸಭೆಯ ಅಧ್ಯಕ್ಷರಿಗೆ, ಅದೇ ರೀತಿ ಗೌರವ ಅತಿಥಿಗಳಿಗೆ ನಾವೆಲ್ಲರೂ ಒಮ್ಮೆ ಜೋರಾಗಿ ಚಪ್ಪಾಳೆನ ತಟ್ಟಿ ಪ್ರೀತಿಪೂರ್ವಕವಾಗಿ ವೇದಿಕೆಯ ಈ ಸಭಾ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ಥ್ಯಾಂಕ್ ಯು. ಈ ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ ನಡೆಯುತ್ತಾ ಇದೆ. ನಮ್ಮ ಬೆಂದೂರು ಚರ್ಚ್ನ ಭಕ್ತವೃಂದ, ಅದೇ ರೀತಿ ಧರ್ಮಗುರುಗಳು ಇದರೆಲ್ಲ ಮುತುವರ್ಜಿಯನ್ನು ವಹಿಸಿದ್ದಾರೆ. ಈಗ ಇಲ್ಲಿ ವೇದಿಕೆಯಲ್ಲಿರುವಂತಹ ಗಣ್ಯರಿಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಲು ಮುಂದೆ ಬರ್ತಾ ಇದ್ದಾರೆ ಪದುವಾ ಇನ್ಸ್ಟಿಟ್ಯೂಷನ್ಸ್ ಇದರ ಕ್ಯಾಂಪಸ್ ಡೈರೆಕ್ಟರ್, ಅದೇ ರೀತಿ ಪದುವಾ ಕಾಲೇಜಿನ ಪ್ರಾಂಶುಪಾಲರಾದಂತಹ ವಂದನೀಯ ಸ್ವಾಮಿ ಅರುಣ್ ಲೋಬರ್ ಅವರು. ಪ್ರಿಯರೇ, ಸಂತ ಸೆಬಾಸ್ಟಿಯನ್ ಚರ್ಚ್ ಬೆಂದೂರು ಮಂಗಳೂರು ಈ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಇಂದು ನಾವು ಪ್ರಸ್ತುತಪಡಿಸುವ ಕ್ರಿಸ್ತ ಜಯಂತಿ ಸಂಭ್ರಮ 2025 ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯಿಂದ ಸ್ವಾಗತಿಸಲು ಬಯಸುತ್ತಿದ್ದೇನೆ. ಯೇಸು ಸ್ವಾಮಿ ಮಾನವರಾಗಿ ಈ ಭೂಮಿಗೆ ಬಂದರು. God became human so that we become divine. ದೇವರು ಮನುಷ್ಯರಾದರೂ ನಮ್ಮನ್ನು ದೈವತ್ವದ ಕಡೆಗೆ, ದೇವಭಕ್ತಿಯ ಕಡೆಗೆ ನಮ್ಮನ್ನು ಕರೆತರಲು. ಸೆಕೆಂಡ್ಲಿ, ಗಾಡ್ ಬಿಕೇಮ್ ಹ್ಯೂಮನ್ ಸೊ ದ್ಯಾಟ್ ವಿ ಬಿಕಮ್ ಮೋರ್ ಹ್ಯೂಮನ್. ದೇವರು ಮನುಷ್ಯರಾದರೂ ನಾವು ಇನ್ನೂ ಕೂಡ ಮನುಷ್ಯತ್ವದಲ್ಲಿ ಬದುಕಲಿಕ್ಕೆ, ಮಾನವೀಯತೆಯಲ್ಲಿ ಬದುಕಲಿಕ್ಕೆ ಈ ಸಂದೇಶ ಯೇಸು ಸ್ವಾಮಿ ನೀಡಿದ್ದಾರೆ. ಒಬ್ಬ ಬರಹಗಾರರು ಹೇಳ್ತಾರೆ, ಮನೆಗಳಲ್ಲಿ ಮನುಷ್ಯರು ಹುಟ್ಟುತ್ತಾರೆ, ಆದರೆ ಮನೆಗಳಲ್ಲಿ ಮನುಷ್ಯತ್ವ ಹುಟ್ಟುವುದು ವಿರಳ. ನಮ್ಮ ಈ ಆಧುನಿಕತೆಯಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಸಮಾಜದಲ್ಲಿ ಈ ಮಾನವೀಯತೆಯ ಈ ಮೌಲ್ಯಗಳು ನಮ್ಮಲ್ಲಿ ಇರಲಿ ಎಂದು ಆಶಿಸುತ್ತಾ ಈ ನಮ್ಮ ಚಂದದ ಕಾರ್ಯಕ್ರಮಕ್ಕೆ ನಾನು ನಿಮಗೆಲ್ಲರಿಗೂ ಸ್ವಾಗತ ಮಾಡುವ ಸಂದರ್ಭದಲ್ಲಿ ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷರು ನಮ್ಮ ಚರ್ಚಿನ ಪ್ರಧಾನ ಧರ್ಮಗುರುಗಳಾದ ವಂದನೀಯ ಸ್ವಾಮಿ ವಾಲ್ಟರ್ ಡಿಸೋಜಾ ಇವರಿಗೆ ನಮ್ಮೆಲ್ಲರ ಪರವಾಗಿ ನಾನು ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಶಾಲ್ ಹೊದಿಸಿ ಹೂಗುಚ್ಛ ನೀಡಲು ಫಾದರ್ ವಿವೇಕ್ ಮತ್ತು ಫಾದರ್ ಆಸ್ಮಂಡ್ ಅವರನ್ನು ನಾನು ರಿಕ್ವೆಸ್ಟ್ ಮಾಡ್ತೇನೆ.
ಇವತ್ತಿನ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಶ್ರೀ ಅರುಣ್ ಪ್ರಭಾ, ನಿರ್ದೇಶಕರು, ಸ್ಮಾರ್ಟ್ ಸಿಟಿ ಮಂಗಳೂರು. ಅವರಿಗೆ ಈ ಕಾರ್ಯಕ್ರಮಕ್ಕೆ ನಾವು ಪ್ರೀತಿಯಿಂದ ಕರೆಯೋಲೆ ನೀಡಿದಾಗ ಸಂತೋಷದಲ್ಲಿ ಅವರು ನಮ್ಮೊಂದಿಗಿದ್ದಾರೆ. ನಮ್ಮೆಲ್ಲರ ಪರವಾಗಿ, ನಮ್ಮ ಚರ್ಚಿನ ಪರವಾಗಿ ಪ್ರೀತಿಯ ಸ್ವಾಗತ. ಇವರಿಗೆ ನಮ್ಮ ಪ್ರಧಾನ ಧರ್ಮಗುರುಗಳು ವಂದನೀಯ ಫಾದರ್ ವಾಲ್ಟರ್ ಡಿಸೋಜರವರು ಶಾಲು ಹೊದಿಸಿ, ಹಾಗೆಯೇ ಫಾದರ್ ವಿವೇಕ್ ರವರು ಅವರನ್ನು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ನಮ್ಮೊಂದಿಗಿದ್ದಾರೆ ಇನ್ನೋರ್ವ ಮುಖ್ಯ ಅತಿಥಿಗಳು, ವಂದನೀಯ ಸ್ವಾಮಿ ಪೌಸ್ತಿನ್ ಲೋಬೋ ಇವರು, ನಿರ್ದೇಶಕರು, ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ ಮಂಗಳೂರು. ಕಂಕನಾಡಿ ಫಾದರ್ ಮುಲ್ಲರ್ ಆಸ್ಪತ್ರೆ ರೋಗಿಗಳನ್ನು ಗುಣಪಡಿಸುವ ಸಂಸ್ಥೆ ಮಾತ್ರವಲ್ಲ, ಬದಲಾಗಿ ಯೇಸು ಸ್ವಾಮಿಯ ತತ್ವ ಸಿದ್ಧಾಂತ ಹಾಗೂ ಪ್ರೀತಿ ಸೇವೆಯನ್ನು ಸಮಾಜದ ಎಲ್ಲ ಜನರಿಗೆ, ಪ್ರತ್ಯೇಕವಾಗಿ ಬಡವರಿಗೆ ನೀಡುವಂಥ ಈ ಸಂಸ್ಥೆ. ಇಲ್ಲಿಯ ನಿರ್ದೇಶಕರು ನಮ್ಮೊಂದಿಗಿದ್ದಾರೆ. ಅವರನ್ನು ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಇವರನ್ನು ಫಾದರ್ ವಾಲ್ಟರ್, ಫಾದರ್ ವಿವೇಕ್, ಫಾದರ್ ಆಸ್ಮಂಡ್ ರವರು ಹೂಗುಚ್ಛ ನೀಡಿ ಶಾಲು ಹೊದಿಸಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ನಾನು ನಿಮಗೆಲ್ಲರನ್ನ ಮೊದಲೇ ಸ್ವಾಗತ ಮಾಡಿದ್ದೇನೆ. ಒಂದೇ ಮಾತಿನಲ್ಲಿ ಎಲ್ಲರಿಗೆ, ನಮ್ಮ ಗಣ್ಯ ವ್ಯಕ್ತಿಗಳು ಈ ವೇದಿಕೆಯ ಮುಂಭಾಗದಲ್ಲಿದ್ದಾರೆ. ನಮ್ಮ ಸಮಾಜದ ಮುಖಂಡರು, ಧುರೀಣರು, ನಮ್ಮ ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರು, ಪದಾಧಿಕಾರಿಗಳಿದ್ದಾರೆ. ಅವರೆಲ್ಲರನ್ನು ಜೋರಾಗಿ ಕ್ಲಾಪ್ ಕೊಟ್ಟು ಸ್ವಾಗತಿಸೋಣ. ನಮ್ಮೊಂದಿಗೆ ಧರ್ಮ ಭಗಿನಿಯರು ಇದ್ದಾರೆ. ನಮ್ಮ ಚರ್ಚಿನ ಉಪಾಧ್ಯಕ್ಷರು, ಕಾರ್ಯದರ್ಶಿ ಹಾಗೂ ಎಲ್ಲ ಮಕ್ಕಳಿದ್ದಾರೆ, ಶಾಲೆಗಳಿಂದ ಬಂದಿದ್ದಾರೆ. ನಿಮ್ಮೆಲ್ಲರನ್ನ ಒಂದೇ ಮಾತಿನಲ್ಲಿ ಸ್ವಾಗತಿಸಿ ನನ್ನೆರಡು ಮಾತುಗಳನ್ನ ಕೊನೆಗೊಳಿಸ್ತೇನೆ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ವೇದಿಕೆಯ ಮೇಲಿರುವಂತಹ ಗಣ್ಯರನ್ನು, ಅದೇ ರೀತಿ ನಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸಿದಂತಹ ವಂದನೀಯ ಸ್ವಾಮಿ ಅರುಣ್ ಲೋಬೋ ಅವರಿಗೆ ಧನ್ಯವಾದಗಳು. ಅದೇ ರೀತಿ ಪ್ರೀತಿಪೂರ್ವಕ ಹಾರ್ದಿಕ ಸ್ವಾಗತ ಅವರಿಗೂ ನಾವು ಬಯಸ್ತಾ ಇದ್ದೇವೆ. ಥ್ಯಾಂಕ್ ಯು. ಇಂದಿನ ಈ ಸಮಾರಂಭ ಕ್ರಿಸ್ತ ಜಯಂತಿ 2025 ಇದರ ಉದ್ಘಾಟನೆಯ ಸಮಯವಿದು. ಈ ಉದ್ಘಾಟನಾ ಕಾರ್ಯಕ್ರಮ ನಡೆಯುವ ಈ ಹೊತ್ತಿಗೆ ನಾನು ವಿನಂತಿಸ್ತಾ ಇದ್ದೇನೆ, ವೇದಿಕೆ ಮೇಲಿರುವಂತಹ ಆ ಗಣ್ಯರು ದಯವಿಟ್ಟು ಅಲ್ಲೇ ಮುಂದೆ ತೆರಳಬೇಕಾಗಿ ತಮ್ಮಲ್ಲಿ ವಿನಂತಿ. ಅದೇ ರೀತಿ ಈ ಉದ್ಘಾಟನೆಯ ಸಮಾರಂಭದಲ್ಲಿ, ಈ ಸಂದರ್ಭದಲ್ಲಿ ವಂದನೀಯ ಫಾದರ್ ವಾಲ್ಟರ್ ಡಿಸೋಜಾ, ವಂದನೀಯ ಫಾದರ್ ಫೌಸ್ಟಿನ್ ಲೋಬೋ, ಶ್ರೀಯುತ ಅರುಣ್ ಪ್ರಭಾ, ವಂದನೀಯ ಫಾದರ್ ಅರುಣ್ ಲೋಬೋ, ವಂದನೀಯ ಸ್ವಾಮಿ ವಿವೇಕ್ ಪಿಂಟೋ, ವಂದನೀಯ ಸ್ವಾಮಿ ಡಾಕ್ಟರ್ ಆಸ್ಮಂಡ್ ಡಿಸೋಜಾ, ಪಾಲನಾ ಪರಿಷತ್ನ ಉಪಾಧ್ಯಕ್ಷರು ವಿನೋದ್ ಡಿಸೋಜಾ, ಅದೇ ರೀತಿ ಕಾರ್ಯದರ್ಶಿ ಪ್ಯಾಟ್ಸಿ ಬ್ರಿಟೋ, ನೂತನ ಪಾಲನಾ ಪರಿಷತ್ನ ಉಪಾಧ್ಯಕ್ಷರಾದಂಥ ಚುನಾಯಿತರಾದಂಥ ಶ್ರೀಯುತ ದೀಪಕ್ ಡಿಸೋಜಾ, ಕಾರ್ಯದರ್ಶಿ ಶ್ರೀಯುತ ರಾಯ್ಸ್ಟನ್ ಪರಾಯಸ್, ಅದೇ ರೀತಿ ಆತ್ಮೀಯವಾಗಿ ವಿಶೇಷ ಅತಿಥಿಗಳು ನಮ್ಮೊಂದಿಗಿದ್ದಾರೆ. ಅವರು ಮಿಸ್ ತಾಯಿರಾ, ಮಿಸ್ ಪ್ರಸಿಲ್ಲಾ ಪಿಂಟೋ, ಅದೇ ರೀತಿ ಮಿಸ್ ಸುಜಾತಾ ಶೆಟ್ಟಿ. ದಯವಿಟ್ಟು ತಾವು ಮುಂದೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿ. ಯೇಸು ಕ್ರಿಸ್ತರ ಜನನದ 2025ನೆಯ ಈ ಸುಸಂದರ್ಭದಲ್ಲಿ ನಾವಿದ್ದೇವೆ, ಈ ಸಮಾರಂಭದಲ್ಲಿ ನಾವಿದ್ದೇವೆ. ಈ ಕ್ರಿಸ್ಮಸ್ ಜುಬಿಲಿ 2025 ಇದರ
ಉದ್ಘಾಟನೆ ಈಗ ನಡೀಲಿಕ್ಕಿದೆ. ಇದನ್ನ ವಿದ್ಯುಕ್ತವಾಗಿ ಈಗ ಚಾಲನೆಯನ್ನ ನೀಡಲಿದ್ದಾರೆ ನಮ್ಮ ಗಣ್ಯರು. ನಾವೆಲ್ಲರೂ ನಮ್ಮ ದೃಷ್ಟಿಯನ್ನ ಒಂದು ಗಳಿಗೆ ಇಲ್ಲಿ ಮುಂದೆ ವೇದಿಕೆಯ ಬಲಬದಿಗೆ, ತಮ್ಮ ಬಲಬದಿಗೆ ತಾವು ತರಬೇಕಾಗಿ ವಿನಂತಿ. ಜೋರಾಗಿ ಚಪ್ಪಾಳೆ. ಸಂತ ಸೆಬಾಸ್ಟಿಯನ್ ಚರ್ಚ್, ಬೆಂದೂರು, ಮಂಗಳೂರು. ಕ್ರಿಸ್ತ ಜಯಂತಿ ಸಂಭ್ರಮ 2025. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಸುಮನಸ್ಕರಿಗೆ ಶಾಂತಿ. ತಮಗೆಲ್ಲರಿಗೂ ಆದರದ ಸ್ವಾಗತ. ಧರ್ಮಗುರುಗಳು ಮತ್ತು ಭಕ್ತ ವೃಂದ, ಬೆಂದೂರು ಚರ್ಚ್. ಸರ್ವರಿಗೂ ಕ್ರಿಸ್ಮಸ್ ಹಾಗೂ ಬರುವ ಹೊಸ ವರ್ಷದ 2026 2026ನೇ ವರುಷದ ಹಾರ್ದಿಕ ಶುಭಕಾಮನೆಗಳು. ಕ್ರಿಸ್ಮಸ್ ಎಂದಾಗ ನಮಗೆಲ್ಲರಿಗೂ ಸಿಹಿಯಾದ ಘಮ ಘಮ ಪರಿಮಳದ ಆ ಕೇಕ್ ಖಂಡಿತವಾಗಿ ನೆನಪಿಗೆ ಬರುತ್ತದೆ. ಅದೇ ರೀತಿ ನಮ್ಮ ಮಿತ್ರರಿಗೆ, ನಮ್ಮ ಕಲೀಗ್ಸ್ಗಳಿಗೆ, ನಮ್ಮ ಸಹಪಾಠಿಗಳಿಗೆ ಆ ಕೇಕಿನ ಸಿಹಿಯನ್ನ ನೀಡುವ ಮುಖಾಂತರ ಕ್ರಿಸ್ಮಸ್ನ ಸಂತೋಷವನ್ನ ನಾವು ಒಬ್ಬರಿಗೊಬ್ಬರು ಹಂಚಿಕೊಳ್ಳುತ್ತೇವೆ. ಇಂದಿನ ಈ ಶುಭ ಸಮಾರಂಭದಲ್ಲಿ ವೇದಿಕೆಯ ಮೇಲೆ ಕೂಡ ಇಂಥದ್ದೇ ಒಂದು ರುಚಿ, ಅದೇ ರೀತಿ ಸಿಹಿಯಾದಂತಹ ಕೇಕ್ ಇದೆ. ವೇದಿಕೆಯ ಮೇಲಿನ ಗಣ್ಯರು ಈ ಕೇಕ್ ಅನ್ನ ಕಟ್ ಮಾಡುವ ಮುಖಾಂತರ ಈ ಸಂಭ್ರಮದ ಈ ಸಂತೋಷವನ್ನ ನಮ್ಮೆಲ್ಲರೊಂದಿಗೆ ಈಗ ಹಂಚಿಕೊಳ್ತಾರೆ. ಧನ್ಯವಾದಗಳು ವೇದಿಕೆಯ ಮೇಲೆ ಇರುವಂತಹ ಎಲ್ಲ ಗಣ್ಯರಿಗೆ. ಈಗ ಇಲ್ಲಿ ನೆರೆದಿರುವ ತಮಗೆಲ್ಲರಿಗೂ ಇದೇ ಕೇಕಿನ ಸಿಹಿಯನ್ನ ಹಂಚಲಿಕ್ಕೆ ನಮ್ಮ ಮೆಂಬರ್ಸ್ ತಮ್ಮ ನಡುವೆ ಬರಲಿದ್ದಾರೆ. ತಾವೆಲ್ಲರೂ ಆ ಸಿಹಿಯನ್ನ ಸವಿಬೇಕಾಗಿ ತಮ್ಮಲ್ಲಿ ವಿನಂತಿ. ಕ್ರಿಸ್ಮಸ್ನ ಸಂಭ್ರಮ ಕೇವಲ ಕೇಕ್, ಅದೇ ರೀತಿ ಸಿಹಿ ತಿಂಡಿಗಳು ಹಾಗೂ ಅಬ್ಬರದ ಕಾರ್ಯಕ್ರಮಗಳಲ್ಲಿ ಮಾತ್ರ ಅಡಗಿಲ್ಲ. ಆ ಸಂಭ್ರಮ ಅಡಗಿದೆ ಅಗತ್ಯವಿರುವವರಿಗೆ ಸಹಾಯವನ್ನು ಮಾಡುವುದರಲ್ಲಿ, ಅದೇ ರೀತಿ ನಮ್ಮ ಪ್ರೀತಿಯನ್ನು ತೋರುವುದರಲ್ಲಿ. ಇಂತಹ ಒಂದು ಅತ್ಯುತ್ತಮವಾದಂತಹ ಕಾರ್ಯಕ್ರಮದಲ್ಲಿ ಇದೇ ರೀತಿ ಒಂದು ಪ್ರೀತಿಪೂರ್ವಕ ಸಹಾಯವನ್ನ ನೀಡಲು ನಮ್ಮ ಚರ್ಚ್ ಬಯಸ್ತದೆ. ಇದರ ವಿವರವನ್ನ ನೀಡಬೇಕಾಗಿ ನಾನು ನಮ್ಮ ಚರ್ಚ್ ಪಾಲನಾ ಪರಿಷತ್ನ ಉಪಾಧ್ಯಕ್ಷರಾದಂತಹ ಶ್ರೀಯುತ ವಿನೋದ್ ಡಿಸೋಜರ್ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಸರ್ವರಿಗೂ ಶುಭ ಸಂಜೆಯನ್ನು ಕೋರುತ್ತೇನೆ ಹಾಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ. ಕ್ರಿಸ್ಮಸ್ ಅಂದರೆ ಕೇವಲ ಆಚರಣೆ ಮಾತ್ರವಲ್ಲ, ಪ್ರೀತಿ, ಕರುಣೆ ಹಾಗೂ ಹಂಚಿಕೊಳ್ಳುವ ಮನಸ್ಸು. ಕ್ರಿಸ್ಮಸ್ ಜೂಬಿಲಿ ಸಂಭ್ರಮದ ಈ ಶುಭ ಸಂದರ್ಭದಲ್ಲಿ ನಮ್ಮ ಸೈಂಟ್ ಸೆಬಾಸ್ಟಿಯನ್ ಚರ್ಚ್ ಬೆಂದೂರು ವತಿಯಿಂದ ಸಮಾಜದ ಅಗತ್ಯವಿರುವ ಕುಟುಂಬಗಳಿಗೆ ಸಹಾಯ ಹಸ್ತವನ್ನು ನೀಡುತ್ತಿರುವುದು ನಮ್ಮೆಲ್ಲರಿಗೆ ಸಂತೋಷದ ವಿಷಯವಾಗಿದೆ. ಈ ಸಣ್ಣ ಸಹಾಯವು ಅವರ ಜೀವನದಲ್ಲಿ ಒಂದು ಬೆಳಕು, ಧೈರ್ಯ ಮತ್ತು ನಿರೀಕ್ಷೆಯನ್ನು ನೀಡಲಿ ಎಂಬುದು ನಮ್ಮ ಪ್ರಾರ್ಥನೆ. ಈ ಕ್ರಿಸ್ಮಸ್ ಜುಬಿಲಿಯ ಅಂಗವಾಗಿ ರೂಪಾಯಿ 25,000ಗಳನ್ನು ಕೆಳಕಂಡ ಅಗತ್ಯವಿರುವ ಕುಟುಂಬಗಳಿಗೆ ನೀಡಲಾಗುತ್ತದೆ. ನಾನು ಗಣ್ಯರಲ್ಲಿ ವಿನಂತಿ ಮಾಡುತ್ತೇನೆ, ಈ ಚೆಕ್ಕನ್ನು ಅವರಿಗೆ ಹಸ್ತಾಂತರ ಮಾಡಬೇಕೆಂದು. ಶ್ರೀಮತಿ ಪ್ರೆಸಿಲ್ಲಾ ಪಿಂಟೋ ಇವರು ಕ್ಯಾನ್ಸರ್ ರೋಗದಿಂದ ಬಳಲುತ್ತಿದ್ದಾರೆ. ಶ್ರೀಮತಿ ಸುಜಾತ ಶೆಟ್ಟಿ ಕುಟುಂಬದ ಸ್ಥಿತಿ ತುಂಬ ಚಿಂತಾಜನಕವಾಗಿದೆ. ಹಾಗೂ ಶ್ರೀಮತಿ ತೈರಾ ಇವರು ಡಯಾಲಿಸಿಸ್ ಚಿಕಿತ್ಸೆಯಲ್ಲಿರುವ ರೋಗಿ. ಧನ್ಯವಾದಗಳು.
ಶ್ರೀಯುತ ವಿನೋದ್ ಡಿಸೋಜ ತಮಗೆ ಈಗ ಕ್ರಿಸ್ಮಸ್ ಸಂದೇಶವನ್ನ ಹಂಚಿಕೊಳ್ಳುವಂತಹ ಸಮಯ, ಹಿತನುಡಿಗಳನ್ನು ಕೇಳುವಂತಹ ಸಮಯ. ಮೊಟ್ಟ ಮೊದಲಿಗೆ ನಮ್ಮ ಮಂಗಳೂರು ಸ್ಮಾರ್ಟ್ ಸಿಟಿಯ ಟೆಕ್ನಿಕಲ್ ವಿಭಾಗದ ಜನರಲ್ ಮ್ಯಾನೇಜರ್ ಆದಂತಹ ಶ್ರೀಯುತ ಅರುಣ್ ಪ್ರಭಾರ್ ಅವರು ತಮ್ಮ ಸಂದೇಶವನ್ನ ನಮಗೆ ನೀಡಬೇಕಾಗಿ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ಅದರ ಮೊದಲು ಅವರ ಬಗ್ಗೆ ಒಂದು ಎರಡು ಮಾತುಗಳು, ಅದೇ ರೀತಿ ಅವರ ಪರಿಚಯವನ್ನ ನಮಗೆಲ್ಲರಿಗೂ ಮಾಡಿಕೊಡ್ಲಿಕ್ಕೆ ನಾನು ವಿನಂತಿಸ್ತಾ ಇದ್ದೇನೆ. ಭಗಿನಿ ಶುಭ ಬೆಥನಿ ಸಿಸ್ಟರ್ಸ್ ಇವರಲ್ಲಿ. ದೂತರ ಗಾನದಲ್ಲಿ ಸಂತೋಷ ತಂದ ರಕ್ಷಕ ಯೇಸುವಿನ ಜನ್ಮದಿನದ ಸಲುವಾಗಿ ಕ್ರಿಸ್ತ ಜಯಂತಿ 2025 ಮಹೋತ್ಸವವನ್ನು ಆಚರಿಸುವ ಸಲುವಾಗಿ ನೆರೆದ ಸಮಸ್ತ ಜನರಿಗೆ ಈ ದಿನದ ಗಣ್ಯ ವ್ಯಕ್ತಿಗಳಲ್ಲಿ ಒಬ್ಬರಾದ ಅರುಣ್ ಪ್ರಭಾ KS ಇವರ ಬಗ್ಗೆ ಒಂದೆರಡು ವಿಷಯಗಳನ್ನು ತಮ್ಮ ಮುಂದೆ ಇಡಲು ಇಚ್ಛಿಸುತ್ತೇನೆ. ಅರುಣ್ ಪ್ರಭಾ KS ಮಂಗಳೂರು ಸ್ಮಾರ್ಟ್ ಸಿಟಿಯ ಟೆಕ್ನಿಕಲ್ ಜನರಲ್ ಮ್ಯಾನೇಜರ್ ಆಗಿರುವರು. ಇದರ ಮೊದಲೇ ನೀವು ಕೇಳಿದ್ದೀರಿ. ರಸ್ತೆಯ ಕಾಮಗಾರಿ ಕೆಲಸದಲ್ಲಿ, ಅದರಲ್ಲೂ ಫ್ಲೈಓವರ್ ರಸ್ತೆಗಳನ್ನು ಅಚ್ಚುಕಟ್ಟಾಗಿ ನಿರ್ಮಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸಂತೋಷದ ವಿಷಯವೆಂದರೆ ಅವರು ನಮ್ಮದೇ ಸಂಸ್ಥೆಗಳಾದ ಪದ್ವಾ ಹೈಸ್ಕೂಲ್ ಮತ್ತು ಸೇಂಟ್ ಎಲೋಸಿಯಸ್ನಲ್ಲಿ ಶಿಕ್ಷಣ ಪಡೆದು ತಮ್ಮ ಇಂಜಿನಿಯರಿಂಗ್ ಪದವಿಯನ್ನು ಶ್ರೀ ಜಯರಾಮಚಂದ್ರ ಕಾಲೇಜಿನಲ್ಲಿ 1982ರಲ್ಲಿ ಮಾಡಿರುವರು. ಉಪನ್ಯಾಸಕರಾಗಿ ವಿವಿಧ ಪ್ರಾಜೆಕ್ಟ್ಗಳಲ್ಲಿ ತಮ್ಮನ್ನೇ ತೊಡಗಿಸಿಕೊಂಡು ಯಶಸ್ವಿ ಕಂಡವರು ಇವರು. MRPL, ಸ್ಟೀಲ್ ಪ್ಲಾಂಟ್ಸ್, ಸೆಸ್ ಆ್ಯಂಡ್ ಟೆಲಿಕಾಂ ಇವುಗಳಲ್ಲಿ ಪ್ರಮುಖ ಪಾತ್ರ ವಹಿಸಿ ಯಶಸ್ವಿಯನ್ನು ಕಂಡವರು. ಲೈಫ್ ಮೆಂಬರ್ ಆಫ್ ಇಂಡಿಯನ್ ಕೌನ್ಸಿಲ್ ಆಫ್ ಆರ್ಬಿಟ್ರೇಷನ್ ಆ್ಯಂಡ್ ಮೆಂಬರ್ ಆಫ್ ICA ಡಿಸ್ಪ್ಯೂಟ್ಸ್ ಬೋರ್ಡ್, ಇಂಜಿನಿಯರಿಂಗ್ ಕೌನ್ಸಿಲ್ ಆಫ್ ಇಂಡಿಯಾ ಇದರ ಪ್ರೊಫೆಸರ್ ಸೀನಿಯರ್ ಆಗಿ ಕೆಲಸ ಮಾಡಿರುವರು. ಹ್ಯಾಪಿ ಟು ಹ್ಯಾವ್ ಯು ಸರ್ ಇನ್ ಆ ಮಿಸ್ಟ್. ಅವರಿಂದ ಇಂದಿನ ಸಂದೇಶ. Good evening, everyone. Reverend Father Walter D'Souza, Reverend Father Lopo, multitudes of fathers, sisters, children. I also belong to this parish. While I was small, I used to stay in Padwa High School, near Padwa High School. The nearest church has always been Bendur, and every day I used to go to, when I used to go to the school, we had a small chapel. The headmasters those days, one of whom luckily is still alive, Father Gonsalves, is one person who has left indelible mark in my life. Much before I joined Padwa High School, I was also a student of St. Mary's, Mysore. Just to say that I have been educated in Christian Institute, and Christianity is also part of my life. It's not just because I come here and I have to give you a message. It is something even my brother, our family also practices. Probably there is some divine intervention in all this. 24th, that's Christmas Eve last year, we were blessed. I was blessed with my grandson. I don't think there can be more, intervention of the Lord than this. When I had come to Padwa High School, probably no one thought I would even pass 10th standard. I was known to be a very, very, naughty boy, very indisciplined and all that. But when I entered Aloysius and out of it, and when I went to the engineering college, probably one thing that has stood all my life is the discipline that I have been taught in the Christian institutes. This said, I am
I'm definitely a part of the community. And one thing I'll always regret is the smart city did not have Bendur as a ward. Otherwise, probably I could have also contributed in a bit of the development here. However, we have done a lot in the central part of the city. I am really blessed to be here today, to be celebrating Christmas, to be celebrating with such a lovely set of people, lovely set of community. I don't think I could have asked for anything more. God has blessed me. You all have blessed me. Please bless my family. Let the message of Christ spread all over the world. Christmas is something that's celebrated all over the world. I don't think there is any festival which is celebrated in every nook and corner of the world. So I think we have started this morning when I went to the office, I already received 2, 3, 4 cakes. The atmosphere in the office is already one of Christmas. I wish you all a happy Christmas and a very happy New Year. Thanks for the opportunity. Thank you, Vinod. Thank you very much. ಸರ್, ನಿಮ್ಮ ಮಾತುಗಳನ್ನು ಕೇಳಿ ನಮ್ಮ ಮನ ತುಂಬಿ ಬಂತು. ನೀವು ನಮ್ಮವರೇ ಅಂತೇಳಿ ಕೇಳಿದಾಗ ನೀವು ಮಾತ್ರವಲ್ಲ, ಇಡೀ ಸಮಾಜವೇ ನಮ್ಮದು. ನೀವು ಮಾಡಿದಂತಹ ಮಾತುಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್. ನಮ್ಮೊಂದಿಗೆ ಇರುವಂತಹ ಇನ್ನೋರ್ವ ವ್ಯಕ್ತಿಯಾಗಿರುವರು ವಂದನೀಯ ಫಾದರ್ ಫೌಸ್ಟಿನ್ ಲೋಬೋ. ಇವರ ಪರಿಚಯ ಇಲ್ಲದವರು ಇಲ್ಲಿ ಯಾರೂ ಇಲ್ಲ ಕಾಣಬೇಕಲ್ಲ. ನಾನೀಗ ನಿಮ್ಮಲ್ಲಿ ಕೈ ಮೇಲೆ ಹಾಕಲಿಕ್ಕೆ ಕೇಳಿದರೆ ಎಲ್ಲರೂ ಕೈ ಮೇಲೆ ಹಾಕ್ಬಿಡಿ. ನಿಮಗೆ ಗೊತ್ತಿದ್ದ ವಿಷಯಗಳನ್ನು ನೀವು ಮನೆಗೆ ಹೋಗುವಾಗ ಅವರ ಬಗ್ಗೆ ಒಳ್ಳೆಯ ವಿಷಯಗಳನ್ನು ಇನ್ನೊಬ್ಬರಿಗೆ ಹೇಳಿ ಹೋಗಿ. ಆದರೆ ನಾನಿಲ್ಲಿ ಏನು ಹೇಳಬೇಕು ಅಂತೇಳಿ ಇದ್ದೇನೆ, ಅದನ್ನು ಕೆಲವೊಂದು ಮಾತುಗಳಲ್ಲಿ ಹೇಳಲು ಬಯಸುತ್ತೇನೆ. ಫಾದರ್ ಫೌಸ್ಟಿನ್ ಲೋಬೋ ಇವರು ಧಾರ್ಮಿಕ ಸೇವೆಗೆ ತಮ್ಮ ಜೀವನವನ್ನು ಸಂಪೂರ್ಣವಾಗಿ ಅರ್ಪಿಸಿರುವ ನಿಷ್ಠಾವಂತ ಯಾಜಕರು. ಅವರು ಕ್ರೈಸ್ತ ಮೌಲ್ಯಗಳಲ್ಲಿ ಬೆಳೆದು ಧಾರ್ಮಿಕ ವಿದ್ಯಾಭ್ಯಾಸವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿ ಯಾಜಕಾಭಿಷೇಕದ ನಂತರ ಧರ್ಮಕ್ಷೇತ್ರದ ವಿವಿಧ ಇಗರ್ಜಿಗಳಲ್ಲಿ ಮತ್ತು ಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ. ತಮ್ಮ ಸೇವಾ ಅವಧಿಯಲ್ಲಿ ಅವರು ಪ್ರಧಾನ ಗುರುಗಳಾಗಿ, ಸಹಾಯಕ ಗುರುಗಳಾಗಿ, ಆಡಳಿತಾತ್ಮಕ ಜವಾಬ್ದಾರಿಗಳು ಹಾಗೂ ಶೈಕ್ಷಣಿಕ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿಯೂ ಮಹತ್ವದ ಪಾತ್ರ ವಹಿಸಿದ್ದಾರೆ. ಅವರು ವಹಿಸಿಕೊಂಡ ಪ್ರತಿಯೊಂದು ಹೊಣೆಗಾರಿಕೆಯನ್ನು ಸಮರ್ಪಣೆ, ಶಿಸ್ತು ಮತ್ತು ಮಾನವೀಯ ಸ್ಪರ್ಶದೊಂದಿಗೆ ನಿರ್ವಹಿಸಿದ್ದಾರೆ. ಅಪಾರ ಜ್ಞಾನ ಭಂಡಾರವನ್ನು ಹೊಂದಿರುವ ದಕ್ಷ, ಪ್ರಾಮಾಣಿಕ ಹಾಗೂ ಜಾತಿ ಮತ ಭೇದ ತೊರೆದು ಮಾನವೀಯ ಮೌಲ್ಯಗಳನ್ನು ಮೈಗೂಡಿಸಿಕೊಂಡು ಜೀವಿಸುವ ಗಣ್ಯ ವ್ಯಕ್ತಿ ಇವರು. ಪ್ರಸ್ತುತ ಇವರು ಫಾದರ್ ಮುಲ್ಲರ್ಸ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಯ ನಿರ್ದೇಶಕರಾಗಿ ಸೇವೆ ಸಲ್ಲಿಸುತ್ತಿದ್ದು, ಆರೋಗ್ಯ ಸೇವೆಯ ಮೂಲಕ ಮಾನವ ಸೇವೆಯನ್ನು ಬಲಪಡಿಸುತ್ತಿದ್ದಾರೆ. ಅವರ ನಾಯಕತ್ವ, ದೃಷ್ಟಿಕೋನ ಮತ್ತು ಸೇವಾ ಭಾವನೆ ಅನೇಕ ಜನರಿಗೆ ಪ್ರೇರಣೆಯಾಗಿದ್ದು, ಚರ್ಚ್ ಹಾಗೂ ಸಮಾಜದ ನಡುವೆ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತಾರೆ. ಫಾದರ್ ಫೌಸ್ಟಿನ್ ಲೋಬೋ ಅವರು ಧರ್ಮ, ಶಿಕ್ಷಣ ಮತ್ತು ಸೇವೆಯನ್ನು ಒಂದೇ ಹಾದಿಯಲ್ಲಿ ನಡೆಸುವ ಅಪೂರ್ವ ವ್ಯಕ್ತಿತ್ವದವರಾಗಿದ್ದು, ಅವರ ಉಪಸ್ಥಿತಿ ಯಾವುದೇ ಸಮಾರಂಭಕ್ಕೂ ಗೌರವವನ್ನು ಹೆಚ್ಚಿಸುತ್ತದೆ. ಫಾದರ್, ನಿಮ್ಮ ಹಿತನುಡಿಗಳು ನಮಗೆ. ವೇದಿಕೆ ಮೇಲೆ ಆಸೀನರಾಗಿರುವಂಥ ಬೆಂದೂರ್ ಸೆಂಟ್ ಸೆಬಾಸ್ಟಿಯನ್ ಧರ್ಮಕ್ಷೇತ್ರದ ಪ್ರಧಾನ ಗುರುಗಳಾದ ಫಾದರ್ ವಾಲ್ಟರ್ ಡಿಸೋಜಾ, ಇಂದಿನ ಮುಖ್ಯ ಅತಿಥಿಗಳಾಗಿರುವ ಮಿಸ್ಟರ್ ಅರುಣ್, ಇಲ್ಲಿ ಇರುವ ಇತರ ಧರ್ಮಗುರುಗಳೇ, ಧರ್ಮ ಭಗಿನಿಯರೇ, ಊರ ಹಿರಿಯರೇ ಮತ್ತು ಗಣ್ಯರೇ, ತಮಗೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ. ಯೇಸು ಕ್ರಿಸ್ತರು ತಂದಿರುವಂತಹ ಶಾಂತಿ, ಸಮಾಧಾನ ಮತ್ತು ಸಹಬಾಳ್ವೆ ನಮ್ಮ ಜೀವನಕ್ಕೆ ಅತ್ಯಮೂಲ್ಯ ಕಾಣಿಕೆ ಲಭಿಸಲಿ. ನಾವು ದೈನಂದಿನ ಜೀವನದಲ್ಲಿ ಶಾಂತಿ, ನೆಮ್ಮದಿಯಿಂದ ಬಾಳುವಂತಾಗಲಿ ಅಂತ ಆಶಿಸಿ
ಈ ಸಂದರ್ಭದಲ್ಲಿ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಒಂದೆರಡು ಮಾತುಗಳನ್ನು ಆಡಲು ನಾನು ಇಚ್ಛಿಸ್ತೇನೆ. ಈ ಕ್ರಿಸ್ಮಸ್ ಹಬ್ಬವನ್ನು ನಾವು ಬಂಧುತ್ವದ ಹಬ್ಬ ಅಂತ ಹೇಳಿ ಕರೆಯಬಹುದು. ಕ್ರಿಸ್ಮಸ್ ಹಬ್ಬ ಬಂಧುತ್ವವನ್ನು ಹೆಚ್ಚೆಚ್ಚು ಪ್ರೋತ್ಸಾಹಿಸುತ್ತದೆ. ಬಂಧುತ್ವ ಅಂತ ಹೇಳುವ ಪದ ವಿಶಿಷ್ಟ. ಬಂಧುತ್ವ ಅಂತ ಹೇಳಿದರೆ ಬಂಧುವಾಗಿ ಜೀವಿಸುವ ಸ್ಥಿತಿ, ನಾವು ಬಂಧುಗಳಾಗಿ ಜೀವಿಸುವ ಸ್ಥಿತಿ, ಆ ಸ್ಥಿತಿಗೆ ನಾವು ಬರಬೇಕು. ಅಂತಹ ಬಂಧುತ್ವ ನಮ್ಮಲ್ಲಿ ಇರಬೇಕು. ನಾವೆಲ್ಲರೂ ಒಬ್ಬರಿಗೊಬ್ಬರು ಸಂಬಂಧ ಇರುವವರು. ನಮಗೆ ಇರುವ ಸಂಬಂಧವನ್ನು ದಿನದಿಂದ ದಿನಕ್ಕೆ ಬೆಳೆಸಿ ನಾವು ಆದಷ್ಟು ಹತ್ತಿರ ಬರುವಂತಹ ಪರಿಸ್ಥಿತಿ ಉದ್ಭವಿಸಬೇಕು. ಅಂತಹ ಬಂಧುತ್ವಕ್ಕೆ ನಾವು ಸೇರಬೇಕು ಅಂತ ಹೇಳುವ ಒಂದು ಸಲಹೆ ವಿಶೇಷವಾಗಿ ಯೇಸು ಕ್ರಿಸ್ತರು ಈ ಭೂಲೋಕಕ್ಕೆ ಬಂದಾಗ ಆ ಸಂದೇಶ ನಮಗೆ ಸಿಗ್ತಾ ಇದೆ. ರಾಜನೊಬ್ಬ ಮಕ್ಕಳಿಲ್ಲದೆ ಚಿಂತಾಕ್ರಾಂತನಾಗಿದ್ದ. ಅವನಿಗೆ ಮಕ್ಕಳಾಗಲೇ ಇಲ್ಲ. ಹಾಗಿರುವಾಗ ಬಹಳ ಚಿಂತೆಯಲ್ಲಿದ್ದ ಈ ರಾಜ ಊರಿನ ಜ್ಯೋತಿಷ್ಯನನ್ನು ಕರೆಯುತ್ತಾನೆ. ಜ್ಯೋತಿಷ್ಯನನ್ನು ಕರೆದು ಆ ಜ್ಯೋತಿಷ್ಯನಲ್ಲಿ ಕೇಳ್ತಾನೆ, ನನಗೆ ಮಕ್ಕಳಿಲ್ಲದೆ ಬಹಳ ಬೇಸರ, ಚಿಂತೆ. ಅದರಿಂದ ಈ ಬೇಸರದಿಂದ ಚಿಂತೆಯಿಂದ ನಾನು ಹೊರಬರಬೇಕು, ನನಗೆ ಮಕ್ಕಳು ಬೇಕು ಅಂತ ಹೇಳುವಾಗ ಆ ಜ್ಯೋತಿಷ್ಯ ಹೇಳಿದ, ನಿನಗೆ ಮಕ್ಕಳಾಗುವ ಸಾಧ್ಯತೆ ಇದೆ, ಮಕ್ಕಳ ಭಾಗ್ಯ ನಿನಗೆ ಸಿಗುವ ಸಾಧ್ಯತೆ ಇದೆ. ಆದರೆ ಏನು ಮಾಡಬೇಕು, ನಿನಗೆ ಮಗು ಬೇಕಂತ ಇದ್ದರೆ ನೀನು ನಿನ್ನ ರಾಜ್ಯದಲ್ಲಿ ಇರುವ ಯಾವುದೇ ಒಂದು ಕುಟುಂಬದಿಂದ ಒಂದು ಮಗುವನ್ನು ಬೇಡಬೇಕು. ಆ ಮಗುವನ್ನು ಕೇಳಿ ಆ ಮಗು ಪಡೆದಾಗ ಆ ಮಗುವನ್ನು ನೀನು ಬಲಿ ಅರ್ಪಿಸಬೇಕು. ಆ ಬಲಿ ಅರ್ಪಣೆಯ ಪ್ರಯುಕ್ತ ನಿನಗೆ ಮಕ್ಕಳಾಗುವುದು ಅಂತ ಹೇಳಿ ಈ ಜ್ಯೋತಿಷ ಹೇಳ್ತಾನೆ. ಈಗ ರಾಜ ತನ್ನ ಆಸ್ಥಾನ, ತನ್ನ ರಾಜ್ಯದಲ್ಲಿ ಆತನಿಗೆ ಪರಮಾಧಿಕಾರ ಇದೆ. ಅಂತಹ ಪರಿಸ್ಥಿತಿಯಲ್ಲಿ ಅವನು ಘೋಷಣೆ ಮಾಡ್ತಾನೆ, ನನ್ನ ಈ ರಾಜ್ಯದಲ್ಲಿ ಯಾರಾದರೂ ಯಾವ ಕುಟುಂಬದವರು ಆದರೂ ಕೂಡ ನಿಮ್ಮ ಒಂದು ಮಗುವನ್ನು ನನಗೆ ನೀಡಬೇಕು, ಆ ಮಗುವನ್ನು ನಾನು ಬಲಿ ಅರ್ಪಿಸಬೇಕು ಅಂತ ಕೇಳ್ತಾನೆ. ಹಲವಾರು ದಿನಗಳಾದ ಮೇಲೆ ಒಂದು ಕುಟುಂಬದಿಂದ ಒಂದು ಮಗು ಸಿಗುತ್ತದೆ. ಮಗುವನ್ನು ತಂದು ರಾಜನಿಗೆ ಒಪ್ಪಿಸ್ತಾರೆ. ರಾಜನು ಈ ಮಗುವನ್ನು ತಗೊಂಡು ಈಗ ಬಲಿ ಅರ್ಪಣೆಗೆ ಸಿದ್ಧನಾಗುತ್ತಾನೆ. ಬಲಿ ಅರ್ಪಣೆಗೆ ಸಿದ್ಧನಾಗುವ ಈ ಸಂದರ್ಭದಲ್ಲಿ ಬಲಿ ಅರ್ಪಣೆ ಏನು ಇನ್ನು ಕೆಲವೊಂದು ಕ್ಷಣಗಳಲ್ಲಿ ನಡೆಯಬೇಕು. ಆಗ ಆ ಮಗುವನ್ನು ಕರೆದು ಆ ಮಗುವಿನಲ್ಲಿ ನಿನ್ನ ಕೊನೆಯ ಆಸೆ ಏನು ಅಂತ ಕೇಳ್ತಾನೆ. ನಿನ್ನ ಕೊನೆಯ ಆಸೆ ಏನು ಅಂತ ಕೇಳಿದಾಗ ಆ ಮಗು ಹೇಳ್ತದೆ, ನನಗೆ ಒಂದು ಬುಟ್ಟಿ ಮಣ್ಣನ್ನು ತಂದುಕೊಡು, ಒಂದು ಬುಟ್ಟಿ, ಒಂದು ಬೋಗುಣಿ ಮಣ್ಣನ್ನು ತಂದುಕೊಡು. ರಾಜ ಹಾಗೆಯೇ ಮಾಡ್ತಾನೆ. ಮಣ್ಣು ತರಿಸ್ತಾನೆ, ಮಗುವಿಗೆ ನೀಡ್ತಾನೆ. ಈ ಮಣ್ಣನ್ನು ಪಡೆದ ಮಗು ಆ ಮಣ್ಣಿಗೆ ನೀರನ್ನು ಬೆರೆಸಿ ಅಲ್ಲೇ ಅವರು ಇದ್ದ ಹಾಗೆಯೇ ಅಲ್ಲಿ ಮುಂದೆ 4 ಸಣ್ಣ ಸಣ್ಣ ಮನೆಗಳನ್ನು ರಚಿಸ್ತಾನೆ. 4 ಮನೆಗಳನ್ನು ರಚಿಸಿ ಆದ ಮೇಲೆ ಈ ಮಗು ಕೈ ತೊಳೆದು ನಂತರ ಮೊದಲ ಮನೆ ಹತ್ತಿರ ಹೋಗ್ತಾನೆ. ಕಾಲಲ್ಲಿ ಒದ್ದು ಅದನ್ನು ಧ್ವಂಸ ಮಾಡ್ತಾನೆ. ಮೊದಲ ಮನೆ. 2ನೇ ಮನೆ ಹತ್ತಿರ ಹೋಗ್ತಾನೆ, ಅದನ್ನು ಕೂಡ ಕಾಲಲ್ಲಿ ಒದ್ದು ಧ್ವಂಸ ಮಾಡ್ತಾನೆ. 3ನೇ ಮನೆ ಹತ್ತಿರ ಹೋಗ್ತಾನೆ, ಅದನ್ನು ಕೂಡ ಕಾಲಲ್ಲಿ ಒದ್ದು ಧ್ವಂಸ ಮಾಡ್ತಾನೆ. 4ನೇ ಮನೆ ಹತ್ತಿರ ಹೋಗ್ತಾನೆ, ಕೈ ಮುಗಿದು ಗೌರವದಿಂದ ನಮಸ್ಕರಿಸ್ತಾನೆ. ರಾಜನಿಗೆ ಇದು ವಿಚಿತ್ರ ಕಂಡಿತು. ಏನಿದು ವಿಶೇಷ, ಏನು ವಿಚಿತ್ರ ಇದು, ಯಾಕೆ ಹೀಗೆ ಮಾಡಿದೆ ಇವನು ಅಂತ ಹೇಳಿ ಮಗುವನ್ನು ಕರೆದು ಕೇಳ್ತಾನೆ, ನೀನು ಈ ರೀತಿಯಲ್ಲಿ ಯಾಕೆ ಮಾಡಿದೆ? ಮಗು ಹೇಳ್ತಾನೆ, ಮೊದಲನೆಯ ಮನೆ ಅದು ನನ್ನ ತಂದೆ ತಾಯಿ. ನನ್ನ ತಂದೆ ತಾಯಿ ನನ್ನನ್ನು ಕೊಡಲು ಮನಸ್ಸು ಮಾಡಿದರು, ನಾನು ಬೇಡ ಅಂತ ಹೇಳಿದರು. ನಾನು ಸಾಯುವುದಾದರೂ ತೊಂದರೆ ಇಲ್ಲ ಅಂತ ಹೇಳಿ ನನ್ನನ್ನು ಕೊಟ್ಟರು. ಅವರಿಗೆ ಇದೇ ಗತಿ. 2ನೇಯವರು ನನ್ನ ಬಂಧು ಮಿತ್ರರು. ನನ್ನ ಬಂಧು ಮಿತ್ರರು ನನ್ನನ್ನು, ನನ್ನ ಕುಟುಂಬದವರು ರಾಜನಿಗೆ ಕೊಟ್ಟು ಬಲಿ ಅರ್ಪಿಸ್ತಾರೆ ಎಂಬುದು ತಿಳಿದರೂ ಕೂಡ ಅವರು ಅಡ್ಡಪಡಿಸಲಿಲ್ಲ. ಅವರು ಆ ಕಾರ್ಯಕ್ಕೆ ಮುಂದಾದರು. ಅವರು ಕೂಡ ಆಗ್ಬೋದು ಅಂತ ಹೇಳಿದರು. 3ನೇ ಮನೆ ಅದು ಯಾರು? ಮಗು ಹೇಳ್ತಾನೆ,
ಅದು ರಾಜ ನೀನು ಸ್ವಾರ್ಥಿ. ನಿನ್ನ ಸ್ವಾರ್ಥಕ್ಕಾಗಿ ಇತರರ ಮಗುವನ್ನು ಕೊಲ್ಲುವಷ್ಟು ಕೂಡ ನೀನು ಸಿದ್ಧನಾಗಿದ್ದಿ. ನಿನ್ನ ಹೃದಯ ಕಠಿಣ. ನಿನಗೆ ಮಗು ಬೇಕು ಎಂಬ ಆ ಸ್ವಾರ್ಥದಿಂದ ಇತರರ ಮಗುವನ್ನು ಕೊಲ್ಲಲು ನಿನಗೆ ಏನು ಬೇಸರ ಇಲ್ಲ. ಅಂತಹ ಕಠೋರ ವ್ಯಕ್ತಿ ನೀನು. ಅದರಿಂದ ಆ ಮನೆಯನ್ನು ಕೂಡ ಧ್ವಂಸ ಮಾಡಿದೆ. ಮತ್ತು ನಾಲ್ಕನೆಯ ಮನೆ ಅವನು ಹೇಳ್ತಾನೆ, ಅದು ದೇವರಿಗೆ ನಾನು ಗೌರವಿಸ್ತೇನೆ, ದೇವರನ್ನು ನಮಸ್ಕರಿಸ್ತೇನೆ, ದೇವರಿಗೆ ಗೌರವ ನಮಸ್ಕಾರ ಮಾಡಿದ್ದೆ. ಮತ್ತು ಈ ನಮಸ್ಕಾರ ಯಾಕೆ? ಈ ನಮಸ್ಕಾರ ಮಾಡುವಾಗ ನಾನು ದೇವರಲ್ಲಿ ಹೇಳಿದೆ, ಈ ಮೂವರ ಬಗ್ಗೆ ಏನು ಮಾಡಬೇಕು ಅದು ನಿನಗೆ ಬಿಟ್ಟಿದೆ. ಈ ಮೂವರು ಧ್ವಂಸ ನಾನು ಮಾಡಿದ್ದೇನೆ, ಅವರ ಬಗ್ಗೆ ಏನು ಮಾಡಬೇಕು ಅದು ನಿನಗೆ ಬಿಟ್ಟಿದ್ದೇನೆ. ಪ್ರಿಯ ಸಹೋದರ ಸಹೋದರಿ, ನಾವು ನಮ್ಮ ಜೀವನದಲ್ಲಿ ತಲೆಬಾಗುವುದಾದರೆ ಅದನ್ನು ದೇವರಿಗೆ ಮಾತ್ರ ನಾವು ತಲೆಬಾಗಬೇಕು. ಈ ಭೂಲೋಕದಲ್ಲಿ ಯಾರು ಇತರ ವ್ಯಕ್ತಿ ಇದ್ರೂ ಕೂಡ ಅವರಿಗೆ ತಲೆಬಾಗುವ ಅವಶ್ಯಕತೆ ಇಲ್ಲ. ಯಾಕಂತ ಹೇಳಿದ್ರೆ ದೇವರನ್ನು ಬಿಟ್ಟು ನಿಜವಾಗಿಯೂ ನಿಸ್ವಾರ್ಥದಿಂದ ಪ್ರೀತಿ ಮಾಡುವ ವ್ಯಕ್ತಿಗಳು ಬಹಳ ಕಡಿಮೆ. ಇಂದಿನ ಈ ಸಮಾಜದಲ್ಲಿ ಇದನ್ನು ನಾವು ವಿಶೇಷವಾಗಿ ನೋಡ್ತಾ ಇದ್ದೇವೆ. ಇಂದಿನ ಸಮಾಜವನ್ನು ನಾವು ನೋಡ್ತಾ ಇರುವಾಗ ಸ್ವಾರ್ಥ ಮನುಷ್ಯರಲ್ಲಿ ಹೆಚ್ಚುತ್ತಾ ಇದೆ. ಸ್ವಾರ್ಥ ಇಷ್ಟೆಲ್ಲ ಹೆಚ್ಚುತ್ತಾ ಇದೆ. ನಾನು ನನಗಾಗಿ ಮಾತ್ರ ಅಂತ ಹೇಳುವ ಮನೋಭಾವ ದಿನದಿಂದ ದಿನಕ್ಕೆ ಬೆಳೆಯುತ್ತಾ ಇದೆ. ಅದಕ್ಕೆ ಬೇಕಾಗಿ ಇವತ್ತು ನಾವು ನೋಡ್ತೇವೆ ಇಂಡಿವಿಜುವಲಿಸಮ್ ಮತ್ತು ಕನ್ಸ್ಯೂಮರಿಸಮ್. ಇಂಡಿವಿಜುವಲಿಸಮ್, ನಾನು ವ್ಯಕ್ತಿಗತವಾಗಿ ಮಾತ್ರ ಜೀವಿಸೋದು, ನನಗಾಗಿ ಮಾತ್ರ ಜೀವಿಸೋದು, ತನ್ನ ಮಾತ್ರ, ಉಳಿದವರ ಬಗ್ಗೆ ನನಗೆ ಏನು ಚಿಂತೆ ಇಲ್ಲ, ಅದು ಇಂಡಿವಿಜುವಲಿಸಮ್. ಎರಡನೇದು ಕನ್ಸ್ಯೂಮರಿಸಮ್. ನಾನು ಬದುಕುವುದು ಮಾತ್ರ ಅಲ್ಲ, ನಾನೇ ಸುಖವಾಗಿ ಬದುಕಬೇಕು, ನನ್ನಲ್ಲಿ ಎಲ್ಲವೂ ಇರಬೇಕು, ಅತ್ಯುತ್ತಮವಾದದ್ದು ಏನಿದೆ ಅದು ನನ್ನಲ್ಲಿರಬೇಕು, ಬೇರೆಯವರಲ್ಲಿ ಅತ್ಯುತ್ತಮವಾದದ್ದು ಇದ್ದರೆ ನನ್ನದು ಏನು ಸಾಕಾಗುದಿಲ್ಲ ಅಂತ ಹೇಳಿ ಅದಕ್ಕಿಂತ ಅತ್ಯುತ್ತಮ ನನಗೆ ಸಿಗುವಷ್ಟು ನಾನು ಪ್ರಯತ್ನ ಪಡ್ತಾ ಇರ್ತೇನೆ. ಈ ರೀತಿಯಲ್ಲಿ ಎಲ್ಲರಿಗಿಂತ ಅತ್ಯುತ್ತಮವಾದದ್ದು ನನಗಿರಬೇಕು, ನಾನು ಜೀವನದಲ್ಲಿ ಈ ಸುಖ ಭೋಗಗಳಲ್ಲಿ ಸುಖವಾಗಿ ಜೀವಿಸಬೇಕು ಅಂತ ಹೇಳುವ ಮನೋಭಾವ ಈ ಭೂಲೋಕದಲ್ಲಿ ಇವತ್ತು ಹೆಚ್ಚಾಗ್ತಾ ಇದೆ. ಈ ರೀತಿಯಲ್ಲಿ ಈ ಮನೋಭಾವ ಹೆಚ್ಚಾಗ್ತಾ ಇರುವಾಗ ಇವತ್ತು ಯೇಸುವಿನ ಸಂದೇಶ ಏನಿದೆ ಅದು ಪ್ರಸ್ತುತ. ಆ ಯೇಸುವಿನ ಸಂದೇಶ ಇಷ್ಟೇ, ನಿನ್ನ ನೆರೆಯವನ ಪ್ರೀತಿಸು, ನಿನ್ನಂತೆಯೇ ನಿನ್ನ ನೆರೆಯವನ ಪ್ರೀತಿಸು ಅಂತ ಹೇಳಿ ಯೇಸು ಹೇಳೋದು ಒಂದೇ ವಾಕ್ಯ, ನಿನ್ನಂತೆಯೇ ನಿನ್ನ ಪರರನ್ನು ಪ್ರೀತಿಸು. ನೀನು ನಿನ್ನನ್ನು ಪ್ರೀತಿಸುತ್ತಿ, ಯಾರು ತನ್ನನ್ನು ಪ್ರೀತಿಸುವವರು ಇಲ್ಲ. ನಿನ್ನನ್ನು ಪ್ರೀತಿಸುವ ಹಾಗೇನೆ ನಿನ್ನ ಪರರನ್ನು ಪ್ರೀತಿಸು ಅಂತ ಹೇಳಿ ಯೇಸು ಹೇಳ್ತಾರೆ. ನಿನ್ನ ನೆರೆಯವನ ಪ್ರೀತಿಸು. ಈಗ ನೆರೆಯವನ ಪ್ರೀತಿಸು ಅಂತ ಹೇಳುವಾಗ ಆ ನೆರೆಯವನು ಯಾರು? ಯೇಸು ಹೇಳುವ ನೆರೆಯವನು ನಮ್ಮ ಪಕ್ಕದ ಮನೆಯವನಲ್ಲ. ಆತ ಹೇಳುವ ನೆರೆಯವನು ನನ್ನ ಪಕ್ಕದ ಮನೆಯವನಲ್ಲ. ಅವನು ಹೇಳುವ ಆ ನೆರೆಯವನು ಕಷ್ಟದಲ್ಲಿರುವ ವ್ಯಕ್ತಿ. ಯಾವ ವ್ಯಕ್ತಿ ಕಷ್ಟದಲ್ಲಿ ಇದ್ದಾನೆ ಆ ವ್ಯಕ್ತಿಗೆ ಏನು ನಿನ್ನಿಂದ ಮಾಡಲು ಸಾಧ್ಯ ಇದೆ ಅಂತಹ ರೀತಿಯ ಪ್ರೀತಿಯನ್ನು ತೋರಿಸಲು ಮುಂದಾಗುವಂತ ಹೇಳಿ ಯೇಸು ಹೇಳೋದು. ಅದನ್ನೇ ಯೇಸು ಮಾಡಿದರು ತನ್ನ ಜೀವನದಲ್ಲಿ. ಆತ ಮಾಡಿದ್ದ ಅದೇ, ಅವರು ಮಾಡಿದ್ದು ಸತ್ಯ, ಪ್ರೀತಿ ಮತ್ತು ತ್ಯಾಗ. ಸತ್ಯದಿಂದ ನಡೆದರು, ಪ್ರೀತಿಯಿಂದ ನಡೆದರು, ಆ ಪ್ರೀತಿಗಾಗಿ ತ್ಯಾಗ ಮಾಡಿದರು. ಆ ಪ್ರೀತಿ ವಿಶೇಷವಾಗಿ ಆತನಲ್ಲಿ ಇದ್ದುದರಿಂದ ದೇವಾದಿದೇವ ಮನುಷ್ಯನಾದ, ಮನುಷ್ಯ ಮಾತ್ರ ಅಲ್ಲ ಕೊನೆಯ ಮನುಷ್ಯನಾದ, ಬಡತನದ ಪರಿಸ್ಥಿತಿಯಲ್ಲಿ ಹುಟ್ಟಿ ಏನೋ ಸಮಾಜದಲ್ಲಿ ಗೌರವ ಇಲ್ಲದಂತಹ ಪರಿಸ್ಥಿತಿಯಲ್ಲಿ ಆತ ಜನಿಸಿದರು. ನಂತರ ಆ ಪರಿಸ್ಥಿತಿಯಲ್ಲಿ ಜನಿಸಿದ ಆ ಯೇಸು ತನ್ನ ಜೀವವನ್ನೇ ಇತರರಿಗೆ ಕೊಡುವಷ್ಟು ರೀತಿಯಲ್ಲಿ ನಮ್ಮನ್ನು ಪ್ರೀತಿಸಿದರು. ತನ್ನ ಜೀವವನ್ನೇ ಹಿಂದಕ್ಕಿಡಲಿಲ್ಲ, ಆ ಜೀವವನ್ನೇ ಇತರರಿಗೆ ನೀಡುವ ರೀತಿಯ ಪ್ರೀತಿಯನ್ನು ಆತ ತೋರಿಸಿದರು. ಈ ಮೂಲಕ ಆತ ನಮ್ಮನ್ನು ಎಷ್ಟು ಪ್ರೀತಿಸ್ತಾರೆ ಎಂಬುದನ್ನು ತೋರಿಸಿದರು. ಆ ಪ್ರೀತಿಯ ದ್ಯೋತಕವಾಗಿ ತ್ಯಾಗ ಮಾಡಿದರು. ಆ ತ್ಯಾಗದ ಫಲವಾಗಿ ಭೂಲೋಕದಲ್ಲಿ ಶಾಂತಿ ಸ್ಥಾಪನೆಗೆ ಅವರು ಪ್ರಯತ್ನ ಪಟ್ಟರು. ಇವತ್ತು ನಮಗೆ ಆತ ನೀಡುವ ಸಂದೇಶ ಇದೆ, ಶಾಂತಿ ನಮ್ಮಲ್ಲಿ ಇರಬೇಕು ಅಂತ ಇದ್ರೆ ಸತ್ಯ, ಪ್ರೀತಿ ಮತ್ತು ತ್ಯಾಗ ಅವಶ್ಯಕ. ಹೇಗೆ ಯೇಸು ಸತ್ಯ, ಪ್ರೀತಿ, ತ್ಯಾಗದ ಮೂಲಕ ನಮಗೆ ಆದರ್ಶವನ್ನು ನೀಡಿದ್ದಾರೆ, ಆ ಆದರ್ಶವನ್ನು ಪಡೆದು ನಾವು ಕೂಡ ನಮ್ಮ ಜೀವನದಲ್ಲಿ ಸತ್ಯ, ಪ್ರೀತಿ ಮತ್ತು ತ್ಯಾಗವನ್ನು ಅಳವಡಿಸಿ
ಭೂಲೋಕಕ್ಕೆ ಶಾಂತಿ ನೀಡುವ ಹರಿಕಾರರು ಆಗಬೇಕು. ಇವತ್ತು ನಾವು ಶಾಂತಿ ಬಯಸ್ತೇವೆ ಅಂತ ಇದ್ರೆ ಆ ಶಾಂತಿ ನಮ್ಮಿಂದ ಪ್ರಾರಂಭ ಆಗಬೇಕು. ನಾವೆಲ್ಲರೂ ಶಾಂತಿ ಇರಬೇಕು ಅನಿಸ್ತೇವೆ, ಎಲ್ರಿಗೆ ಶಾಂತಿ ಬೇಕು ಎಂಬ ಆಸೆ ಇದೆ. ಆದರೆ ನಾವು ಎಲ್ಲರೂ ಆಲೋಚನೆ ಮಾಡುವುದು ಇತರರು ಶಾಂತಿ ಕೊಡಬೇಕು. ಇಲ್ಲ, ಈ ಭೂಲೋಕದಲ್ಲಿ ಶಾಂತಿ ಸ್ಥಾಪನೆ ಆಗಬೇಕಾದ್ರೆ ಪ್ರತಿಯೊಬ್ಬರು ನಾವು ಹೇಳಬೇಕು, ಈ ಶಾಂತಿ ನನ್ನಿಂದ ಪ್ರಾರಂಭ ಆಗಬೇಕು. ನಾನು ಯಾವಾಗ ಶಾಂತಿ ಸ್ಥಾಪಿಸುವ ಮನೋಭಾವದಿಂದ ಪ್ರಯತ್ನ ಪಡ್ತೇನೆ, ಆಗ ಮಾತ್ರ ಈ ಶಾಂತಿ ಸಾಧ್ಯ. ಯೇಸು ಹೇಳಿದ ನೆರೆಯವನು, ಕಷ್ಟದಲ್ಲಿರುವವನು, ಇವತ್ತು ಹಲವಾರು ಬಾರಿ ನಾವು ಕೇಳುವುದಿದೆ, ಆ ನೆರೆಯವನು ಯಾರು, ಆ ನೆರೆಯವನು ಯಾರು, ಆ ಕಷ್ಟದಲ್ಲಿರುವ ವ್ಯಕ್ತಿ ಯಾರು? ಹಲವಾರು ಬಾರಿ ನಾವು ಕಷ್ಟದಲ್ಲಿರುವ ವ್ಯಕ್ತಿಯನ್ನು ಹುಡುಕುವುದು ನಮ್ಮ ಧರ್ಮದಲ್ಲಿ, ನಮ್ಮ ಜಾತಿಯಲ್ಲಿ, ನಮ್ಮ ಪಕ್ಷದಲ್ಲಿ, ನಮ್ಮ ಪಂಗಡದಲ್ಲಿ, ನಮ್ಮ ಪ್ರದೇಶದಲ್ಲಿ ಇಲ್ಲ. ಯೇಸು ಹೇಳುವ ಆ ಕಷ್ಟದಲ್ಲಿರುವ ವ್ಯಕ್ತಿ ಯಾರೇ ಇರಲಿ, ಯಾವ ಧರ್ಮಕ್ಕೂ ಸೇರಲಿ, ಯಾವ ಜಾತಿಗೂ ಸೇರಲಿ, ಯಾವ ಪಕ್ಷದಲ್ಲೇ ಇರಲಿ, ಯಾವ ಪ್ರದೇಶದಿಂದ ಬರಲಿ, ಎಲ್ಲಿಯೂ ಇರಲಿ, ಆ ಕಷ್ಟದಲ್ಲಿರುವ ವ್ಯಕ್ತಿ ನಿನ್ನ ಮುಂದೆ ಇದ್ದರೆ ನೀನು ನಿಜವಾಗಿಯೂ ಪ್ರೀತಿಸುವ ಜವಾಬ್ದಾರಿಯನ್ನು ಹೊಂದಿದ್ದಿ. ಅದು ಪ್ರೀತಿಸುವುದು ನಿನ್ನ ಔದಾರ್ಯ ಅಲ್ಲ, ಪ್ರೀತಿಸುವುದು ನಿನ್ನ ಕರ್ತವ್ಯ. ಆ ರೀತಿಯ ಮನೋಭಾವದಿಂದ ಕಷ್ಟದಲ್ಲಿರುವ ವ್ಯಕ್ತಿಯ ಬಗ್ಗೆ ನಮ್ಮಲ್ಲಿ ನಿಜವಾಗಿಯೂ ಕನಿಕರ ಹುಟ್ಟಬೇಕು, ಕಾಳಜಿ ಹುಟ್ಟಬೇಕು. ಆ ಕಾಳಜಿಯಿಂದ, ಕನಿಕರದಿಂದ ನಾವು ಸೇವೆಯನ್ನು ನೀಡಲು ಮುಂದಾಗಬೇಕು. ಯಾವಾಗ ಸೇವೆಯನ್ನು ನೀಡಲು ಮುಂದಾಗುತ್ತೇವೆ ಆಗ ಮಾತ್ರ ನಾವು ತ್ಯಾಗ ಮಾಡೋದು. ಸೇವೆ ನೀಡಲು ನಾವು ಮುಂದಾಗದೆ ಕನಿಕರ ಪಟ್ಟರೆ ಆ ಕನಿಕರಕ್ಕೆ ಅರ್ಥವೇ ಇಲ್ಲ. ಅದನ್ನು ಸಿಂಪತಿ ಅಂತ ಹೇಳೋದು. ಸಿಂಪತಿ ಇವತ್ತು ಎಂಪತಿ ಆಗಿ ಬದಲಾಗಬೇಕು. ನಾವು ಕನಿಕರ ಪಡಬೇಕು ಮತ್ತು ಕನಿಕರ ಪಟ್ಟಾಗ ಆ ವ್ಯಕ್ತಿಯ ಕಷ್ಟ ನಮಗೆ ನಿಜವಾಗಿ ಅನಿಸ್ಬೇಕು, ನನ್ನದೇ ಕಷ್ಟ ಅಂತ ಹೇಳಿ, ನನಗೆ ಅದೇ ಕಷ್ಟ ಬಂದಿದೆ ಅಂತ ಹೇಳಿ ಅನುಭವ ಪಡೆದು ಆ ಅನುಭವದಿಂದ ಆ ವ್ಯಕ್ತಿಯ ಕಷ್ಟವನ್ನು ನಿವಾರಿಸಲು ಏನು ಸಾಧ್ಯ ಅದನ್ನು ಮಾಡಲು ನಾನು ಮುಂದಾಗಬೇಕು. ಆಗ ಮಾತ್ರ ನಾವು ಶಾಂತಿ ಸ್ಥಾಪಿಸುವ ಹರಿಕಾರರಾಗಲು ಸಾಧ್ಯ. ಇಂದು ಈ ಕ್ರಿಸ್ಮಸ್ ಹಬ್ಬವನ್ನು ನಾವು ಆಚರಿಸ್ತಾ ಇರುವಾಗ ಈ ಸಂಭ್ರಮ ನಿಜವಾಗಿಯೂ ನಮ್ಮೆಲ್ಲರ ಈ ಶಾಂತಿಯ ಸಂದೇಶವನ್ನು ಭೂಲೋಕಕ್ಕೆ ಕೊಡುವ ಒಂದು ವಿಶೇಷ ಆಸೆಯನ್ನು ತರಿಸುವಂತಾಗಲಿ. ಪರಸ್ಪರ ಸಹಬಾಳುವೆ, ಶಾಂತಿ ಸಮಾಜದಲ್ಲಿ ಸ್ಥಾಪನೆ ಮತ್ತು ಅನ್ಯೋನ್ಯ ಬಾಳು ನಮ್ಮೆಲ್ಲರಿಗೂ ಸಾಧ್ಯವಾಗಲಿ. ನಾವೆಲ್ಲರೂ ಅನ್ಯೋನ್ಯವಾಗಿ ಪರಸ್ಪರನ್ನು ಗೌರವಿಸುತ್ತಾ, ಎಲ್ಲರನ್ನೂ ಪ್ರೀತಿಸುತ್ತಾ, ಎಲ್ಲ ಜನಾಂಗದವರನ್ನು ಪ್ರೀತಿಸುತ್ತಾ, ಎಲ್ಲ ಜಾತಿಯವರನ್ನು ಪ್ರೀತಿಸುತ್ತಾ, ಎಲ್ಲ ಧರ್ಮದವರನ್ನು ಪ್ರೀತಿಸುತ್ತಾ ಸಹಬಾಳ್ವೆ ನಡೆಸಲು ನಮ್ಮಲ್ಲಿ ಹಾರ್ಮನಿ, ಅನ್ಯೋನ್ಯ ಮನೋಭಾವ ಹೆಚ್ಚಾಗಲು ಬೇಕಾದ ಏನು ಸಾಧ್ಯತೆ ಇದೆ ಅದನ್ನು ಸೃಷ್ಟಿಸಲು ಪ್ರತಿಯೊಬ್ಬರೂ ನಾವು ನಿರ್ಧರಿಸೋಣ. ಬರುವ ಹೊಸ ವರ್ಷದಲ್ಲಿ ಈ ಶಾಂತಿಯ ಹರಿಕಾರರು ನಾವಾಗೋಣ. ಈ ನಮ್ಮ ಸಮಾಜದಲ್ಲಿ ನಾವು ಎಲ್ಲೇ ಇರಲಿ, ಅಲ್ಲಿ ಯಾರೆಲ್ಲ ಇದ್ದಾರೆ ಅವರೆಲ್ಲರಿಗೂ ಕಷ್ಟ ಏನಿದೆ ಆ ಕಷ್ಟವನ್ನು ನಿವಾರಿಸಲು ನಾನು ಮುಂದು ಅಂತ ಹೇಳುವ ಆ ಮನೋಭಾವ ತೋರಿಸಿ ನಾವು ಈ ಯೇಸು ಕ್ರಿಸ್ತರು ತಂದ ಆ ಶಾಂತಿಯನ್ನು ಭೂಲೋಕಕ್ಕೆ ತೋರಿಸುವ ಸಂದರ್ಭದಲ್ಲಿ, ಕೆಲಸದಲ್ಲಿ ಸತ್ಯ, ಪ್ರೀತಿ, ತ್ಯಾಗವನ್ನು ನಾವೆಲ್ಲರಿಗೆ ಹಂಚೋಣ ಮತ್ತು ನಾವೆಲ್ಲರೂ ಸುಖ ಸಮೃದ್ಧಿಯಿಂದ ಶಾಂತಿಯಲ್ಲಿ ಜೀವಿಸುವ ಆ ದಿನಗಳು ಬರಲಿ ಅಂತ ಹೇಳಿ ಹಾರೈಸಿ ನಾನು 2 ಮಾತುಗಳನ್ನು ಕೊನೆಗೊಳಿಸ್ತೇನೆ. ಸುಲಲಿತ ಮಾತುಗಳಿಂದ ಕ್ರಿಸ್ಮಸ್ ಸಂದೇಶವನ್ನ ನೀಡಿದಂತಹ, ಅದೇ ರೀತಿ ಬಂಧುತ್ವ ಕ್ರಿಸ್ಮಸ್ನ ಅಗತ್ಯತೆ, ಅದರ ಮಹತ್ವವನ್ನ ತಿಳಿ ಹೇಳಿದಂತಹ ವಂದನೀಯ ಸ್ವಾಮಿ ಪೌಸ್ಟಿನ್ ಲೋಬೋ, ನಿರ್ದೇಶಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ಸ್ ಮಂಗಳೂರು, ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನ ನಾವು ಬಯಸ್ತಾ ಇದ್ದೇವೆ. ಅದೇ ರೀತಿ ಅವರ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಹಾಗೂ ಅವರ ಮುಂದಾಳತ್ವದಲ್ಲಿ ಆ ಯೇಸು ಕ್ರಿಸ್ತರು ಸದಾ ಅವರೊಂದಿಗೆ ಇರಲಿ ಎಂದು ಆಶಿಸುತ್ತೇವೆ. ಒಮ್ಮೆ ಜೋರಾಗಿ ಚಪ್ಪಾಳೆಯನ್ನು ತಟ್ಟಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದವನ್ನು ಹೇಳಬೇಕಾಗಿ ಕೇಳಿಕೊಳ್ತೇನೆ. ಧನ್ಯವಾದಗಳು. ಸಭಾ ಕಾರ್ಯಕ್ರಮದ ಅಂತಿಮ ಹಂತದಲ್ಲಿ ನಾವಿದ್ದೇವೆ. ವೇದಿಕೆಯ ಮೇಲಿರುವಂತಹ ಗಣ್ಯರಿಗೆ ಈಗ ನೆನಪಿನ ಕಾಣಿಕೆಯನ್ನ ನೀಡಬೇಕಾಗಿ ನಮ್ಮ ಚರ್ಚಿನ ಪ್ರಧಾನ ಧರ್ಮ ಗುರುಗಳಾದಂತಹ ವಂದನೀಯ ಸ್ವಾಮಿ ವಾಲ್ಟರ್ ಡಿಸೋಜಾ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು. ವೇದಿಕೆಯ ಮೇಲಿರುವ ಎಲ್ಲ ಗಣ್ಯಾತಿ ಗಣ್ಯರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಪ್ರಿಯರೇ,
ಕ್ರಿಸ್ತ ಜಯಂತಿ 2025 ಈ ಸಂಭ್ರಮದಲ್ಲಿ ಭಾಗವಹಿಸಲು ನಮ್ಮೊಂದಿಗೆ ಇಲ್ಲಿದ್ದಾರೆ ಮರೋಳಿ ಕ್ಷೇತ್ರದ ಕಾರ್ಪೊರೇಟರ್ ಶ್ರೀಯುತ ಕೇಶವ ಮರೋಳಿ ಅವರಿಗೆ ನಾವು ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಶ್ರೀಯುತ ಕೇಶವ ಮರೋಳಿ, ಅದೇ ರೀತಿ ಮಾಜಿ ಕಾರ್ಪೊರೇಟರ್ ಶ್ರೀಯುತ ಅಶೋಕ್ ಡಿಕೆ ಅವರು ನಮ್ಮೊಂದಿಗಿದ್ದಾರೆ, ಅವರಿಗೂ ಸ್ವಾಗತ ಬಯಸ್ತಾ ಇದ್ದೇವೆ. ಮಾಜಿ ಬಂಟ್ವಾಳ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಬೂಡಾ ಇದರ ಅಧ್ಯಕ್ಷರು ಶ್ರೀಯುತ ಪಿಯೂಸ್ ಎಲ್ ರೊಡ್ರಿಗಸ್ ನಮ್ಮೊಂದಿಗಿದ್ದಾರೆ. ಸರ್, ತಮಗೂ ಪ್ರೀತಿಪೂರ್ವಕ ಸ್ವಾಗತ. ನಾಮಿನೇಟೆಡ್ ಕಾರ್ಪೊರೇಟರ್ ಶ್ರೀಯುತ ಚೇತನ್ ಕುಮಾರ್ ನಮ್ಮೊಂದಿಗಿದ್ದಾರೆ, ಅವರಿಗೂ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಅದೇ ರೀತಿ ನಮ್ಮೊಂದಿಗೆ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯ ಮಾಜಿ ಮೇಯರ್ ರವರಾದಂತಹ ಶ್ರೀಯುತ ಭಾಸ್ಕರ್ ಮೊಯ್ಲಿ ಅವರು, ಭಾಸ್ಕರ್ ಸರ್ ನಮ್ಮೊಂದಿಗಿದ್ದಾರೆ, ಅವರಿಗೂ ಪ್ರೀತಿಯಿಂದ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಗರ ಬ್ಲಾಕ್ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ಶ್ರೀಮತಿ ರೂಪಾ ಚೇತನ್ ರವರು ನಮ್ಮೊಂದಿಗಿದ್ದಾರೆ. ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಕಾರ್ಯದರ್ಶಿಯಾದಂತಹ ಶ್ರೀಯುತ ಶಬೀರ್ ಅವರು ಇದ್ದಾರೆ, ಅವರಿಗೂ ಪ್ರೀತಿಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮಂಗಳೂರು ನಗರ ಕಾಂಗ್ರೆಸ್ನ ಬ್ಲಾಕ್ ಅಧ್ಯಕ್ಷರಾದಂತಹ ಶ್ರೀಯುತ ಪ್ರಕಾಶ್ ಸಾಲ್ಯನ್ ರವರು ನಮ್ಮೊಂದಿಗಿದ್ದಾರೆ. ಸರ್, ತಮಗೂ ಪ್ರೀತಿಪೂರ್ವಕ ಸ್ವಾಗತ. ನಮ್ಮ ವಿಶ್ವವಿದ್ಯಾನಿಲಯದ ಸಿಂಡಿಕೇಟ್ ಮೆಂಬರ್ ಆದಂತಹ ಶ್ರೀಯುತ ರಘುರಾಜ್ ಖದ್ರಿ ಅವರು ಇದ್ದಾರೆ, ಅವರಿಗೂ ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದೇವೆ. ದಯವಿಟ್ಟು ಅವರು ಮುಂದೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಯುತ ಪ್ರಕಾಶ್ ಸಾಲ್ಯ, ಶ್ರೀಯುತ ರಘುರಾಜ್ ಖದ್ರಿ, ಶ್ರೀ ಸುನಿಲ್ ಬಜಿಲಕೇರಿ ಸಾಮಾಜಿಕ ಕಾರ್ಯಕರ್ತರು, ಯುವ ನ್ಯಾಯ ಮಂಡಳಿಯ ಸದಸ್ಯರಾದಂತಹ ಶ್ರೀಯುತ ಗಿರೀಶ್ ಶೆಟ್ಟಿ ಇವರು ನಮ್ಮೊಂದಿಗಿದ್ದಾರೆ. ಸರ್, ತಮಗೂ ಪ್ರೀತಿಯ ಸ್ವಾಗತ. ಪದ್ವಾ ಕಾಲೇಜಿನ ವಿದ್ಯಾರ್ಥಿಗಳು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಪದ್ವಾ ಕಾಲೇಜ್ ಕ್ರಿಸ್ಮಸ್ ಜುಬಿಲಿ 2025 ಕ್ರಿಸ್ತ ಜಯಂತಿ ಸಂಭ್ರಮ 2025 ಇದರ ಸಭಾ ಕಾರ್ಯಕ್ರಮ ಕೊನೆಗೊಂಡಿದೆ. ಇನ್ನು ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಮನರಂಜಿಸುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮುಂದುವರಿಲಿಕ್ಕಿವೆ. ಈಗ ಮೊಟ್ಟ ಮೊದಲಿಗೆ ಪದುವಾ ಕಾಲೇಜಿನ ವಿದ್ಯಾರ್ಥಿಗಳಿಂದ ಒಂದು ಅತ್ಯುತ್ತಮವಾದ ಡಾನ್ಸ್ ಅನ್ನ ನಾವೆಲ್ಲರೂ ನೋಡ್ಲಿಕ್ಕಿದ್ದೇವೆ. ತಮ್ಮೆಲ್ಲರ ಗಮನ ವೇದಿಕೆಯ ಮೇಲೆ. ಬೆತ್ಲೆಹೇಮಿನಲ್ಲಿ ಯೇಸು ಜನಿಸಿದ, ಜನರಿಗೆಲ್ಲ ಮಹಾ ಸಂತೋಷ ನೀಡಿದ. ಬೆತ್ಲೆಹೇಮಿನಲ್ಲಿ
ಯೇಸು ಜನಿಸಿದ ಜನರಿಗೆಲ್ಲ ಮಹಾ ಸಂತೋಷ ನೀಡಿದ ಹ್ಯಾಪಿ ಹ್ಯಾಪಿ ಕ್ರಿಸ್ಮಸ್ ಮೇರಿ ಮೇರಿ ಕ್ರಿಸ್ಮಸ್ 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 ಬೆತ್ಲೆಹೇಮಿನಲ್ಲಿ ಯೇಸು ಜನಿಸಿದ ಜನರಿಗೆಲ್ಲ ಮಹಾ ಸಂತೋಷ ನೀಡಿದ ಬೆತ್ಲೆಹೇಮಿನಲ್ಲಿ ಯೇಸು ಜನಿಸಿದ ಜನರಿಗೆಲ್ಲ ಮಹಾ ಸಂತೋಷ ನೀಡಿದ ही बागी बागी रात वर संभ्रमाची रात बडवे सगळी गायन करता बेथलेहेमाच्या गर्दन कवने देव बाल निद्रा करी ही बागी बागी रात वर संभ्रमाची रात बडवे सगळी गायन करता बेथलेहेमाच्या गर्दन कवने देव बाल निद्रा करी माधुर गायन करता सर्गी पडवे जल्माला आमका तारो ताका करया नमान ताका पेटोन काणी ताका वंदन करया आमी सर मेलोन ताका करया नमान ताका पेटोन काणी ताका वंदन करया आमी सर मेलोन नमन ताका भेटून काढी ताका वंदन करया आमी सर मेळोन Feliz Navidad, Feliz Navidad, Feliz Navidad, próspero año y felicidad. Feliz Navidad, Feliz Navidad, Feliz Navidad, próspero año y felicidad. I wanna wish you a Merry Christmas. Christmas. I wanna wish you a Merry Christmas from the bottom of my heart. I wanna wish you a Merry Christmas. I wanna wish you a Merry Christmas. I wanna wish you a Merry Christmas from the bottom of my heart. ಅತ್ಯುತ್ತಮ ಮನಮೋಹಕ ಪ್ರದರ್ಶನವನ್ನು ನೀಡಿದಂತಹ ಪದುವಾ ಕಾಲೇಜಿನ ವಿದ್ಯಾರ್ಥಿಗಳಿಗೆ ನಾವೆಲ್ಲರೂ ಜೋರಾಗಿ ಚಪ್ಪಾಳೆಯನ್ನು ಅಭಿನಂದಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ತುಂಬಾ ಸುಂದರವಾದಂತಹ ಒಂದು ಡಾನ್ಸ್ ಇಲ್ಲಿ ಅವರು ಪ್ರದರ್ಶನವನ್ನು ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಈಗ ಸೀನಿಯರ್ ಸಿಟಿಸನ್ಸ್ ಬರ್ತಾ ಇದ್ದಾರೆ. ಸೀನಿಯರ್ ಸಿಟಿಸನ್ಸ್ ಡಾನ್ಸ್ ಮಲ್ಪುವೇರು ಅಂಚನೆ ಒಂಜಿ ಟ್ಯಾಬ್ಲೋಲ ಉಂಡು ತುಳು ಪೊದೋಕು ಒಂಜಿ ಸೋಕುದ ಪರ್ಲು ಕಂಟ ಡಾನ್ಸ್ ಲ ಉಂಡು ಅಂಚನೆ ಒಂಜಿ ಟ್ಯಾಬ್ಲೋಲ ಮುಲ್ ನಡಪರ ಉಂಡು ಮಾತೆರ್ಲ ಜೋರಾದ ತಾಟಿ ಬಡ್ಡುದು ಅಕ್ಕಲಿಗೆ ಸ್ವಾಗತ ಮಲ್ಪಡು ಪಡದು ನಿಕಡ ಕೇನೊಂದುಲ್ಲ ಸಕ್ಕಡ ಮೇಗ್ಬಿಡಿ ಜೋರ ಅಂತ ಅಳಿಯೋದಿವ್ಯಾ ಸೀನಿಯರ್ ಸಿಟಿಸನ್ಸ್ ಅತ ಅಂಶ ಮುಖ ಮಾತೆರೆಕ್ಲ ಸೊಲ್ಮೇಲು ಕ್ರಿಸ್ಮಸ್ ಪರ್ಬದ ನಿಕ್ಲೆ ಪೂರ ಶುಭಾಶಯ. ಇನಿ ಎಂಕಲ್ನ ಸೀನಿಯರ್ ಸಿಟಿಸನ್ ನಕಲು ಬಾರಿ ಒಂಜಿ ಖುಷಿ ಟುಲ್ಲೇರು ದಯಪಂಡ ಏಪಲ್ ಹಾಕ್ಲೆ ಕ್ರಿಸ್ಮಸ್ ಬತ್ತಿ ತಾಸಕ್ಕೆ ತಿಂಡಿ ಮಲ್ತದ್ ಸಾಕ ಒಂದಿತ್ತಂಡು. ಈ ಸರ್ತಿ ಒಂಚೂರು ಅಕ್ಲೇಕ್ಲ ಒಂತೆ ಪಿದೈ ಬರ್ತದ ಅಕಲ್ನ ಒಂತೆ ನಟನೆ ಒಂತೆ ಮಲ್ಪುಗ ಪಂಡದ ಅಕ್ಲೇಕ್ಕ ಮನಸಾಂಡ್ ಅಂಚ ಎಂಕುಲ್ ಪೂರ ಸೀನಿಯರ್ ಸಿಟಿಸನ್ ನಕಲ್ ಒಟ್ಟು ಕೂಡುದು ಎಂಕಲ ಒಂಜಿ ಎಲ್ಲ ಎಂಚ ತೆಡಲು ಮಿಂಚು ಬರ್ಕೊಂಡು ಅಂಚ ಎಂಕುಲ್ ಇತ್ತೆ ಇನಿ ಒಂಜಿ 5 ನಿಮಿಷದ ಒಂಜಿ ಪ್ರೋಗ್ರಾಮನ್ನು ನಿಕ್ಲೆ ಕೊರ್ರೆ ಉಲ್ಲ ಇತ್ತೆ ಸೀನಿಯರ್ ಸಿಟಿಸನ್ ಅಕಲ್ನ ಪುಲ್ಯರ್ಲು ನೆಟ್ಟೆ ಬರ್ರೆಲ್ಲ ಯಾವ ತೂವರೆ ಅಂಚಾದ ಇತ್ತೆ ಅಕುಲ್ ಬರ್ಪೇರು ಅಕಲ್ನ ಒಂತೆ ನಟ ನಿಕುಲ್ ತೂವೋಡ್ ಪಣ್ಣದು ಯಾ ನಿಕ್ಲೆಡ ಕೇನೊಂದುಲ್ಲೆ.
ಸಂದೇಶ ಸ್ವರ್ಗದ ಬೈದಿಡು ಭೂರಾಜೆ ಸುಬಾಲೆ ಪುಟ್ಟದುಂಡು ಕೈ ಕೈನ ಪತ್ತುಗ ಮಾತೆಲ್ಲ ನಲಿಪುಗ ಒಟ್ಟು ಸೇರಿ ಕ್ರಿಸ್ತರಗ ನಮನ ಮಲ್ಪುಗ ಖುಷಿತ ಸಂದೇಶ ಸ್ವರ್ಗದ ಮನುಷ್ಯರಾಗಿರು ಮರಿಯಮ್ಮನ ಉಡಲೆ ಪೊಲ್ಲು ತಜುವೆ ಮನುಷ್ಯರಾಯಿರು ಮರಿಯಮ್ಮನ ಉಡಲಳು ಪೊಲ್ಲು ತಜುವೆ ಕಷ್ಟ ದುಃಖ ಬೆಳೆಸಿನ ದೂರ ಮಲ್ಪರು ಲೋಕೊಡೆಂಗೆ ಬದುಕಿನ ಧೈರ್ಯ ಕೊರ್ಪರು ಖುಷಿತ ಸಂದೇಶ ಸ್ವರ್ಗದ ಸವಾಲಿ ಪುಟ್ಟಗಂಡು ಕೈ ಕೈನ ಪತ್ತಗ ಮಾತಿರಲ ನಲಿಪುಗ ಒಟ್ಟ ಸೇದ ಕ್ರಿಸ್ತರಿಗ ನಮನ ಮಲ್ಪುಗ ದೇವಿರಿ ಹೃದಯಡಲಿರು ಇಗುಲು ಮಲ್ದಿ ಪಾಪುಲಿನ ಮಾಫಿ ಮಲ್ಪಿರು ಯೇಸು ಕ್ರಿಸ್ತ ದೇವಿರು ಹೃದಯಡಲಿರು ಇಗುಲು ಮಲ್ದಿ ಪಾಪುಲಿನ ಮಾಫಿ ಮಲ್ಪಿರು ಕದಲಿನೆತ್ತಿ ಬದುಕಲು ಮಲ್ಪು ಕಂದಿರು ಜೋಗುರು ಎಂಗುಲು ಮಾತ ಮೂಲು ಭಾಗ್ಯವಂತಿರು ಬಾರಿ ಖುಷಿತ ಸಂದೇಶ ಸ್ವರ್ಗದ ಬೈದೆ ಭುವಿರಾಜೆ ಸುಬಾಲೆ ಪುಟ್ಟುದುಂಡು ಕೈ ಕೈನ ಪತ್ತಿಗ ಮಾತೆಲ್ಲ ನಲಿಪುಗ ಒಟ್ಟು ಸೇರಿ ಕ್ರಿಸ್ತರಿಗ ನಮನ ಮಲ್ಪುಗ ಖುಷಿತ ಸಂದೇಶ ಸ್ವರ್ಗದ ಸವಾಲಿ ಪುಟ್ಟಗಂಡು ಕೈ ಕೈನ ಪತ್ತಗ ಮಾತಿರಲ ನಲಿಪುಗ ಒಟ್ಟು ಸೇದ ಕ್ರಿಸ್ತರಿಗ ನಮನ ಮಲ್ಪುಗ
such a happy new year. We want snow until we get some. We want snow until we get some. We want snow until we get some. Spring is right here. Good tidings we bring to the new and old king. We wish you a Merry Christmas and a Happy New Year. We all ಒಂಜಿ ಸೋಖದ ತುಳು ಪದಕ್ ಬೋ ಪೊರ್ಲು ಕಂಟಿ ರೂಪಕವನ್ನು ಪ್ರದರ್ಶನ ಮಲ್ತಿನಂಚಿನ ಸೀನಿಯರ್ ಸಿಟಿಜನ್ಸ್ ಟೀಮ್ ನಿಕ್ಲಿಗೆ ಸಲ್ಮೇಲು ಥ್ಯಾಂಕ್ ಯು ಸೋ ಮಚ್. ಪ್ರಿಯರೇ ದಯವಿಟ್ಟು ಗಮನಿಸಿ, ಅಲ್ಲಿ ಒಂದು ಸ್ಟಾಲ್ ಇದೆ, ನಿಮ್ಮ ಎಡಬದಿಯಲ್ಲಿ ಒಂದು ಸ್ಪೆಷಲ್ ಸ್ಟಾಲ್ ಇದೆ. ಡಿಸ್ಕೌಂಟ್ ಆಫರ್ ಅಲ್ಲಿ 30% ಡಿಸ್ಕೌಂಟ್ ಇದೆ. ಕ್ರಿಸ್ಮಸ್ ನ ಎಲ್ಲ ಆರ್ಟಿಕಲ್ಸ್ ಗಳಿಗೆ CAL ವತಿಯಿಂದ ಇದನ್ನ ಅಲ್ಲಿ ಸೆಟ್ ಮಾಡಲಾಗಿದೆ. ಇದರ ಲಾಭಾಂಶವು ಚರ್ಚಿನ ಕಾರ್ಯಗಳಿಗೆ ಬಳಕೆಯಾಗುವುದು. ತಾವು ಅಲ್ಲಿಗೆ ತೆರಳಬೇಕಾಗಿ ತಮ್ಮಲ್ಲಿ ವಿನಂತಿ. सर पट्टा खुशी अನ್ಕೋಣ ಸಾದು ದೇಕರ ಮುಖಾರಿ ಒಂದು ಬಸ್ ಕಾಗೆ ಬೇತಾಂಗ ಸರಿ ಇದೆ ಬಸ್ का ಕಲಿಯ सा पट्टा अನ್ಕೋಣ सा एकड़ी पर मुखारे ಅದು कुठल्या बस का तुमचे कदीरे आता आम्हाला ಸಾದು तुम्ही अंतर मुखारी ಒಂದು ಬಸ್ ಕಾಗೆ ಬೇತಾ ದಯವಿಟ್ಟು ಅಲ್ಲಿ ನಿಂತ್ಕೊಂಡು ಯಾರಿದ್ದೀರಾ ತಾವು ಮುಂದೆ ಬಂದು ಆಶೀರ್ವಾದಬೇಕಾಗಿ ತಮ್ಮಲ್ಲಿ ವಿನಂತಿ.
ಮಧುರ ಮನೋಹರ ಕಂಠದಿಂದ ಇಂಗ್ಲಿಷ್ ಭಾಷೆಯಲ್ಲಿ ಇಲ್ಲಿ ಕ್ರಿಸ್ಮಸ್ ಗೀತೆಗಳನ್ನು ಹಾಡಿದಂತಹ ನಮ್ಮ यूथ कॉयरना ಎಲ್ಲ सदस्यರಿಗೆ हृदयपूर्वक धन्यवाद. आता आमचे कोंकणी कॉयर वेदी वयर येता आणि कोंकणी क्रिसमस गीता आमच्या मुखार ते सादर करता. ಈಗ ಕೊಂಕಣಿ ಭಾಷೆಯಲ್ಲಿ ಕ್ಯಾರಲ್ಸ್ ಸಿಂಗಿಂಗ್ಗೋಸ್ಕರ ಕ್ರಿಸ್ಮಸ್ ಗೀತೆಗಳನ್ನು ಹಾಡಲು ವೇದಿಕೆ ಮೇಲೆ ಬರ್ತಾ ಇದ್ದಾರೆ ಚರ್ಚಿನ ಕೊಂಕಣಿ ಕಾಯರ್. ಭಾರಿ ಖುಷಿತ ಸಂದೇಶ ಸ್ವರ್ಗದ ಪೈದಳು ಭುವಿರಾಜ ಏಸು ಪಾಲೆ ಪುಟ್ಟುದುಂಡು ಕೈ ಕೈನ ಪತ್ತುಗ ಮಾತೆರಲ ನಲಿಪುಗ ಒಟ್ಟು ಸೇರ್ದು ಕ್ರಿಸ್ತಾರೆಗ ನಮನ ಮಲ್ಪುಗ ಭಾರಿ ಖುಷಿತ ಸಂದೇಶ ಸ್ವರ್ಗದ ಪೈದಳು ಭುವಿರಾಜ ಏಸು ಪಾಲೆ ಪುಟ್ಟುದುಂಡು ಕೈ ಕೈನ ಪತ್ತುಗ ಮಾತೆರಲ ನಲಿಪುಗ ಒಟ್ಟು ಸೇರ್ದು ಕ್ರಿಸ್ತರೆಗ ನಮನ ಮಲ್ಪುಗ. ಏಕಲೇಕಾದ ದೇವರು ಮನುಷ್ಯರಾಯರು ಮರಿಯಮ್ಮನ ಉಡಲಡು பொருள் தோஜ்வேரு மனுஷராயரு மரியம்மன உடலடு ಕಷ್ಟ ದುಃಖ ಬೀಳೆ ಸಿಲ್ಲಿ ದೂರ ಮಲ್ಪೆರು ಒಕ್ಕಳಿಂಗ ಬದುಕೆರೆ ಕೊಲ್ಬೇರು.
ಬೆತ್ಲೆಹೆಮ್ ಗೋದಲಿಯೋಳು ಮಲಗಿರುವ ಯೇಸುರಾಜನು ಬೆತ್ಲೆಹೆಮ್ ಗೋದಲಿಯೋಳು ಮಲಗಿರುವ ಯೇಸುರಾಜನು ಮೇರಿ ಎಂಬ ಕನ್ಯೆಯಲ್ಲಿಯೇ ಮನುಜನಾಗಿ ಜನಿಸಿ ಬಂದನು ಮೇರಿ ಎಂಬ ಕನ್ಯೆಯಲ್ಲಿಯೇ ಮನುಜನಾಗಿ ಜನಿಸಿ ಬಂದನು ಪರಿಶುದ್ಧ ಶುದ್ಧನು ಪರಿಶುದ್ಧ ಶುದ್ಧನು ಶುದ್ಧನಾಗುವಂತೆ ನನ್ನನು ಶುದ್ಧೀಕರಿಸುವ ಯೇಸುವೇ ಶುದ್ಧನಾಗುವಂತೆ ನನ್ನನು ಶುದ್ಧೀಕರಿಸುವ ಯೇಸುವೇ शेरा गोरवांच्या गोट्यात जन्माला एक बाळ मोरयेचे द्वारी नाव दिला ताका जन्मोचे आधी नाव ताचे जेजू ईरान स्वातिक रात ईरान मोद्यान रात ತ್ರಿಭಾಷಾ ಸೂತ್ರದಂತೆ ತುಳು ಕನ್ನಡ ಕೊಂಕಣಿ ಮೂರೂ ಭಾಷೆಗಳಲ್ಲಿ ಸುಶ್ರಾವ್ಯವಾಗಿ ಮಧುರವಾಗಿ ಮಧುರ ಕಂಠದಿಂದ ನಮ್ಮೆಲ್ಲರನ್ನು ರಂಜಿಸಿದ ಕ್ಯಾರಲ್ಸ್ಗಳನ್ನು ಹಾಡಿ ನಮ್ಮೆಲ್ಲರನ್ನು ಮುದಗೊಳಿಸಿದಂತಹ ನಮ್ಮ ಕೊಂಕಣಿ ಕಾಯರ್ನ ಎಲ್ಲ ಸದಸ್ಯರಿಗೆ ನಾವು ಹಾರ್ದಿಕ ಧನ್ಯವಾದವನ್ನು ಹೇಳ್ತಾ ಇದ್ದೇವೆ. आणि आता आमचे विगारबा पुढे येतात. आपल्या काळजांतली बघणं ह्या घडये आमचे सभे मांडून घेतात. ಈಗ ನಮ್ಮ ಚರ್ಚಿನ ಪ್ರಧಾನ ಧರ್ಮಗುರುಗಳಾದಂತಹ ವಂದನೀಯ ಸ್ವಾಮಿ ವಾಲ್ಟರ್ ಡಿಸೋಜರ್ ಅವರು ಕ್ರಿಸ್ಮಸ್ ಸಂದೇಶವನ್ನ ನಮಗೆ ನೀಡಲಿದ್ದಾರೆ. ಪ್ರಿಯರೇ, ಮೊತ್ತ ಮೊದಲಾಗಿ ತಮಗೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ನಾನು ಕೋರುತ್ತೇನೆ. ಪ್ರಭು ಯೇಸು ಕ್ರಿಸ್ತರು ಈ ಧರೆಗೆ ಬರುವಾಗ ತಂದಂತಹ ಶಾಂತಿ, ಸಂತೋಷ ಹಾಗೂ ಪ್ರೀತಿ ನಮ್ಮೆಲ್ಲರಲ್ಲಿ ಇರಲಿ ಹಾಗೂ ಅದನ್ನು ಅನುಭವಿಸಿ ಇತರರಿಗೆ ಹಂಚಲು ದೇವರು ನಮಗೆ ಬೇಕಾದಂಥ ಕೃಪಾವರಗಳನ್ನು ದಯಪಾಲಿಸಲೆಂದು ನಾನು ಬೇಡುತ್ತೇನೆ. ಕ್ರಿಸ್ಮಸ್ನ ಸಂದೇಶ ಹಾಡುಗಳ ಮೂಲಕ, ಗೀತೆಗಳ ಮೂಲಕ, ನೃತ್ಯ ರೂಪಕಗಳ ಮೂಲಕ ಈಗ ತಾನೇ ನಾವೆಲ್ಲರೂ ಕೇಳಿದ್ದೇವೆ. ಇನ್ನು ಇರುವುದು ಕೇವಲ ಏನನ್ನು ಕೇಳಿದ್ದೇವೆ ಅದನ್ನು ಪಾಲಿಸುವುದು. ಆಗ ಕ್ರಿಸ್ಮಸ್ ಹಬ್ಬ ಸಂಪೂರ್ಣವಾಗುತ್ತದೆ.
ಅದುದರಿಂದ ನಾವು ಯೇಸು ಕ್ರಿಸ್ತರು ನಮಗೆ ಕಲಿಸಿದಂತಹ ಮೌಲ್ಯಗಳನ್ನು, ಬೇರೆಯವರ ಪ್ರೀತಿ, ನೆರೆಹೊರೆಯವರ ಪ್ರೀತಿ, ಯೇಸು ಮಾಡಿದ ಹಾಗೆ ಇತರರ ಸೇವೆಯನ್ನು ಮಾಡಿ ಪರರ ಸಂತೋಷಕ್ಕಾಗಿ ನಮ್ಮ ಸಂತೋಷವನ್ನು ತ್ಯಾಗ ಮಾಡಿ ಅವರಿಗೆ ಸಂತೋಷಗೊಳಿಸುವಂತಹ ಒಳ್ಳೆಯ ಮನಸ್ಥಿತಿ ನಮ್ಮಲ್ಲಿರಲಿ. ನಾವು ನಮಗಾಗಿ ಜೀವಿಸಿದಾಗ ಖಂಡಿತ ಬಾಳು ಹಸನಾಗಲ್ಲ. ಅದರ ಬದಲಾಗಿ ಯಾವಾಗ ನಾವು ನಮ್ಮಲ್ಲಿರುವಂತಹ ಒಳ್ಳೆತನವನ್ನು, ದೇವರು ನೀಡಿದಂತಹ ಒಳ್ಳೆತನವನ್ನು ಇತರರೊಡನೆ ಹಂಚಿಕೊಂಡು ನಾವು ಬಾಳುತ್ತೇವೆಯೋ ಆವಾಗ ನಮ್ಮ ಜೀವನವು ಸುಂದರವಾಗುತ್ತದೆ ಹಾಗೂ ಇತರರ ಬಾಳಲ್ಲಿ ಸಂತೋಷವನ್ನು ತರಲು ನಮಗೆ ಸಾಧ್ಯವಾಗುತ್ತದೆ. ನಾವೆಲ್ಲರೂ ಯೇಸು ಕ್ರಿಸ್ತನ ಸಂದೇಶವನ್ನು ಪಾಲಿಸುವವರು. ನಮ್ಮ ದೈನಂದಿನ ಜೀವನದಲ್ಲಿ ನಾವು ಬಡಬಗ್ಗರು, ಕಷ್ಟದಲ್ಲಿರುವವರು ಸಿಕ್ಕಿದಾಗ ನಾವು ನಮ್ಮಿಂದ ಆಗುವಂಥ ಕೈಲಾದ ಸಹಾಯವನ್ನು ನಾವು ಮಾಡುತ್ತೇವೆ. ಅದು ಇನ್ನೂ ಹೆಚ್ಚಾಗಿ ಮಾಡಲು ಆ ಪ್ರಭು ಯೇಸು ಕ್ರಿಸ್ತರು ನಮಗೆ ಬೇಕಾದಂತಹ ಧೈರ್ಯ ಮತ್ತು ಶಕ್ತಿಯನ್ನು ದಯಪಾಲಿಸಲೆಂದು ನನ್ನ ಪ್ರಾರ್ಥನೆ. ಯಾಕಂತ ಹೇಳಿದರೆ ಕ್ರಿಸ್ಮಸ್ ಹಬ್ಬ ನಮಗಾಗಿ ಆಚರಿಸಿ ನಾವೇ ಒಳ್ಳೆಯ ಉಡುಪುಗಳನ್ನು ತೊಟ್ಟು ನಾವೇ ಒಳ್ಳೆಯ ಆಹಾರವನ್ನು ತಯಾರಿಸಿ ಅದನ್ನು ಸೇವಿಸಿದರೆ ಕ್ರಿಸ್ಮಸ್ ಹಬ್ಬ ಅರ್ಥಪೂರ್ಣವಾಗಲ್ಲ. ಅದನ್ನು ಯಾವಾಗ ನಾವು ಅದನ್ನು ಅನುಭವಿಸಲು ಸಾಧ್ಯವಿಲ್ಲ ಅಂಥವರೊಡನೆ ಯಾವಾಗ ನಾವು ಹಂಚಿಕೊಳ್ಳುತ್ತೇವೆಯೋ ಅವತ್ತು ಖಂಡಿತವಾಗಿಯೂ ಅದಕ್ಕಿಂತ ಮಿಗಿಲಾದಂತಹ ಸಂತೋಷ ನಮಗೆ ನಮ್ಮ ಮನದಾಳದಲ್ಲಿ ಅನುಭವಿಸಲು ಸಾಧ್ಯವಾಗುವುದು. ಆದುದರಿಂದ ನಾವು ಯೇಸು ಕ್ರಿಸ್ತರು ನಡೆದ ಹಾಗೂ ನುಡಿದ ದಾರಿ ಇದುವೇ. ಅದನ್ನೇ ನಾವು ಪಾಲಿಸೋ ಈ ಕ್ರಿಸ್ಮಸ್ ಹಬ್ಬದ ಸಂದರ್ಭದಲ್ಲಿ, ಕ್ರಿಸ್ಮಸ್ ಹಬ್ಬ ಕೇವಲ 25ಕ್ಕೆ ಅಲ್ಲ, ಕ್ರಿಸ್ಮಸ್ ಆಕ್ಟೇವ್ ಅಂತ ನಾವು ಹೇಳುತ್ತೇವೆ. ಈ ಸಮಯದಲ್ಲಿ ಯಾರಾದರೂ ಒಬ್ಬರ ಕಣ್ಣಿನಲ್ಲಿರುವಂಥ ದುಃಖಗಳನ್ನು ಹೊರೆಸುವಂತಹ ಯಾವುದಾದರೂ ಒಂದು ಬಡ ಕುಟುಂಬದ ಹಸಿವಿನ ಹೊಟ್ಟೆಯನ್ನು ನಾವು ತುಂಬಿಸುವುದರ ಮೂಲಕ, ಯಾರೋ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ರೋಗ ರುಜಿನಕ್ಕಾಗಿ ಹಾತೊರೆಯುವಂತಹ, ಕಷ್ಟಪಡುವಂತಹ, ಹಣವಿಲ್ಲದೆ ದುಡ್ಡಿಲ್ಲದೆ ಶುಶ್ರೂಷೆಯನ್ನು, ಚಿಕಿತ್ಸೆಯನ್ನು ಪಡೆಯಲು ಕಷ್ಟಪಡುವಂತಹ ಯಾರಾದರೂ ಒಬ್ಬರನ್ನು ಹುಡುಕಿ ಅವರಿಗೆ ನಮ್ಮ ಕೈಲಾದಂತಹ ಸಹಾಯವನ್ನು ಮಾಡಿದರೆ ಖಂಡಿತವಾಗಿಯೂ ಆ ಪ್ರಭು ಯೇಸು ಕ್ರಿಸ್ತರು ನಮ್ಮ ಹೃದಯದಲ್ಲಿ ಖಂಡಿತವಾಗಿ ಜನಿಸುವರು ಹಾಗೂ ನಮಗೆ ಅವರ ಕೃಪಾವರಗಳನ್ನು ನೀಡಿ ಅಂತಹ ಕಾರ್ಯಗಳನ್ನು ಇನ್ನೂ ಹೆಚ್ಚು ಮಾಡಲು ಸಾಧ್ಯವಾಗುವುದು. ಅದುವೇ ನಿಜವಾದ ಕ್ರಿಸ್ಮಸ್. ಅದನ್ನು ಜೀವಿಸಲು ಆ ಭಗವಂತ ನಮಗೆಲ್ಲರಿಗೂ ಬೇಕಾದಂತಹ ಕೃಪಾವರಗಳನ್ನು ದಯಪಾಲಿಸಲೆಂದು ಹೇಳುತ್ತಾ, ಇವತ್ತಿನ ಈ ಸುಂದರ ಕಾರ್ಯಕ್ರಮವನ್ನು ಏರ್ಪಡಿಸಲು ಸಹಕರಿಸಿದ, ಕಾರ್ಯಕ್ರಮವನ್ನು ಕೊಟ್ಟು ಈ ಕಾರ್ಯವನ್ನು ಸೊಬಗಿಸಿದ ಎಲ್ಲರನ್ನು ನಾನು ಹೃತ್ಪೂರ್ವಕವಾಗಿ ವಂದಿಸುತ್ತೇನೆ, ಧನ್ಯವಾದಗಳನ್ನು ಹೇಳುತ್ತೇನೆ. ಭಗವಂತನ ಹೇರಳ ಆಶೀರ್ವಾದಗಳನ್ನು ತಮ್ಮ ಮೇಲೆ ನಾನು ಕೋರುತ್ತೇನೆ. ಹಾಗೂ ನಾವೆಲ್ಲರೂ ಒಟ್ಟಾಗಿ ಈ ಕ್ರಿಸ್ಮಸ್ ಹಬ್ಬದ ಸಂತೋಷವನ್ನು ಈ ಪರಿಸರದಲ್ಲಿ ನಾವು ಹಬ್ಬಿಸಿದ್ದೇವೆ. ಇನ್ನು ಮುಂದಿನ ಜೀವನದಲ್ಲಿ ನಮ್ಮ ಜೀವನದ ನಡೆ ನುಡಿಯಲ್ಲಿ ಅದನ್ನು ಇತರರಿಗೆ ತೋರ್ಪಡಿಸಲು ಎಲ್ಲರೂ ಹಾತೊರೆಯುವನ ಅಂತ ಹೇಳಿ ಮಗದೊಮ್ಮೆ ತಮಗೆಲ್ಲರಿಗೂ ವಂದಿಸುತ್ತಾ ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಶುಭಾಶಯಗಳನ್ನು ಕೋರಿ 2 ಮಾತುಗಳನ್ನು ಕೊನೆಗೊಳಿಸುತ್ತೇನೆ. ಧನ್ಯವಾದಗಳು. ಅತ್ಯುತ್ತಮವಾಗಿ ಇಲ್ಲಿ ಕ್ರಿಸ್ಮಸ್ ಸಂದೇಶವನ್ನು ನಮ್ಮೊಂದಿಗೆ ಹಂಚಿಕೊಂಡಂತಹ ನಮ್ಮ ಪ್ರೀತಿಯ ಪ್ರಧಾನ ಧರ್ಮಗುರುಗಳು ವಂದನೀಯ ಸ್ವಾಮಿ ವಾಲ್ಟರ್ ಡಿಸೋಜಾ ಫಾದರ್, ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ಸ್ ಲಾಟ್. ನಮ್ಮೊಂದಿಗೆ ಇಲ್ಲಿ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯ ಕಾರ್ಪೊರೇಟರ್, ಅದೇ ರೀತಿ ಮಾಜಿ ಪ್ರತಿಪಕ್ಷದ ನಾಯಕರಾದಂತಹ ಶ್ರೀಯುತ ಪ್ರವೀಣ್ ಚಂದ್ರ ಆಳ್ವರ್ ಅವರು ಆಗಮಿಸಿದ್ದಾರೆ. ಅವರಿಗೆ ಪ್ರೀತಿಯಿಂದ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಮ್ಮ ಚರ್ಚ್ ವತಿಯಿಂದ ಅವರಿಗೆ ನಲ್ಮೆಯ ಸ್ವಾಗತವನ್ನ ನಮ್ಮ ಧರ್ಮಗುರುಗಳು ನೀಡ್ತಾ ಇದ್ದಾರೆ. आणि आता फाटल्यान कोण पण बसून आसा तुम्ही इल्लेशे मुखार येवचे अखेरीच्या वांट्याक आमी पावल्या.
Sakkan ille mukare unche. Nimana want to Santa Claus ata yus asa. Barabar CLC Ternate ಯುವಜನಾಂಗ ಸರ್ಮುಕಾರಿ ಉಚ್ಚಾಸತೆ ಪ್ರೇರೆ ಈಗ ಕ್ರಿಸ್ಮಸ್ ನ ಒಂದು ವಿಶೇಷ ಆಕರ್ಷಣೆ ಅದುವೇ ಸಂತಾ ಕ್ಲಾಸ್ ದೊಡ್ಡ ಹೊಟ್ಟೆಯ ಬಿಳಿ ಬಿಳಿ ಬೆಳ್ಳಗಿನ ಗಡ್ಡ ಮೀಸೆಯ ಸಂತಾ ಕ್ಲಾಸ್ ಈಗ ನಮ್ಮ ಈ ವೇದಿಕೆಯ ಬಳಿ ಬರ್ಲಿಕ್ಕಿದ್ದಾರೆ. ತಾವೆಲ್ಲರೂ ಮುಂದೆ ಬಂದು ಸಂತಾ ಕ್ಲಾಸ್ ನೊಟ್ಟಿಗೆ ಡಾನ್ಸ್ ಮಾಡಲು ಅದೇ ರೀತಿಯ ಸಂತೋಷವನ್ನು ಹಂಚಿಕೊಳ್ಳಲು ತಮ್ಮಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. CLJ ಸಕ್ಕರ್ ಯುವಜನ ಹಂಗಸರ್ ಫುಡೆ ಇವನು ಸಂಗಾತ್ ದಿತಲೆ. I request each one of you, please come forward, join in front of the stage. Dance with Santa Claus. Share the joy of this Christmas. Vinci! ಧನ್ಯವಾದಗಳು CL ಮೆಂಬರ್ಸ್. ಅದೇ ರೀತಿ ಸಂತಾ ಕ್ಲಾಸ್ ಹಾಗೂ
ಎಲ್ಲರನ್ನು ರಂಜಿಸಿದಂತಹ ಎಲ್ಲರಿಗೆ ನಾವು ಹೃತ್ಪೂರ್ವಕ ಧನ್ಯವಾದವನ್ನು ಹೇಳ್ತಾ ಇದ್ದೇವೆ. ಈ ಕಾರ್ಯಕ್ರಮ ಎಷ್ಟು ಅಚ್ಚುಕಟ್ಟಾಗಿ ನೆರವೇರಲಿಕ್ಕೆ ಕಾರಣೀಕರ್ತರಾದಂತಹ ಎಲ್ಲರನ್ನ ಸ್ಮರಿಸುತ್ತಾ ಧನ್ಯವಾದ ಸಮರ್ಪಣೆಯನ್ನು ಮಾಡಲು ಈಗ ನಮ್ಮೊಂದಿಗಿದ್ದಾರೆ ನಮ್ಮ ಚರ್ಚ್ನ ಪಾಲನಾ ಪರಿಷತ್ನ ಕಾರ್ಯದರ್ಶಿ ಅವರಾದಂತಹ ಶ್ರೀಮತಿ ಪ್ಯಾಟ್ಸಿ ಬ್ರಿಟೋ. ಪ್ರಿಯರೇ, ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಸಂತ ಸೆಬಾಸ್ಟಿಯನ್ ಚರ್ಚ್ ಬೆಂದೂರ್ ಪ್ರಸ್ತುತಪಡಿಸಿದ ಕ್ರಿಸ್ಮಸ್ ಜಯಂತಿ ಸಂಭ್ರಮ 2025 ಈ ಸುಂದರವಾದ ಕಾರ್ಯಕ್ರಮವು ಏನೂ ಅಡಚಣೆಗಳಿಲ್ಲದೆ ನಡೆಸಲು ಅನುಮೋದಿಸಿದ ಹಾಗೂ ನಮಗೆ ಆಶೀರ್ವಾದ ನೀಡಿದ ನಮ್ಮ ಭಗವಂತನಿಗೆ ನಾನು ಎಲ್ಲರ ಪರವಾಗಿ ಶಿರಬಾಗಿ ವಂದಿಸುತ್ತೇನೆ. ಇವತ್ತಿನ ಕಾರ್ಯಕ್ರಮದ ಬೆನ್ನೆಲುಬು ಆಗಿ ಮುಂದಾಳುತನವನ್ನು ವಹಿಸಿ ಯಶಸ್ವಿಯಾಗಿ ಹಮ್ಮಿಕೊಳ್ಳಲು ಮಾರ್ಗದರ್ಶನ ನೀಡಿ ಇವತ್ತಿನ ಅಧ್ಯಕ್ಷ ಸ್ಥಾನವನ್ನು ವಹಿಸಿ ಉತ್ತಮವಾದ ಸಂದೇಶವನ್ನು ನೀಡಿದ ನಮ್ಮ ಬೆಂದೂರು ಧರ್ಮ ಕೇಂದ್ರದ ಪ್ರಧಾನ ಗುರುಗಳಾದ ವಂದನೀಯ ಸ್ವಾಮಿ ವಾಲ್ಟರ್ ಡಿಸೋಜರ್ ಅವರಿಗೆ ಎಲ್ಲರ ಪರವಾಗಿ ತುಂಬು ಹೃದಯದಿಂದ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ. ಪ್ರಧಾನ ಗುರುಗಳ ಜೊತೆಗೆ ಜವಾಬ್ದಾರಿ ವಹಿಸಿ ಎಲ್ಲ ರೀತಿಯಲ್ಲೂ ಸಹಕಾರ ನೀಡಿದ ನಮ್ಮ ಚರ್ಚಿನ ಸಹಾಯಕ ಧರ್ಮಗುರುಗಳಾದ ಫಾದರ್ ವಿವೇಕ್ ಪಿಂಟೋ, ಫಾದರ್ ಆಸ್ಮಂಡ್ ಡಿಸೋಜಾ, ಫಾದರ್ ಅರುಣ್ ಲೋಬೋ ಇವರಿಗೂ ನಮ್ಮ ಧನ್ಯವಾದಗಳು. ನಮ್ಮ ಆಮಂತ್ರಣವನ್ನು ಸ್ವೀಕರಿಸಿ ಇಲ್ಲಿಗೆ ಆಗಮಿಸಿ ಕ್ರಿಸ್ತ ಜಯಂತಿ ಸಂಭ್ರಮ 2025 ಇದರ ಉದ್ಘಾಟನೆಯನ್ನು ನೆರವೇರಿಸಿ ನಮಗೆಲ್ಲರಿಗೆ ಸಂದೇಶವನ್ನು ನೀಡಿದ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಶ್ರೀ ಅರುಣ್ ಪ್ರಭಾ KS, ಮಂಗಳೂರು ಸ್ಮಾರ್ಟ್ ಸಿಟಿಯ ಜನರಲ್ ಮ್ಯಾನೇಜರ್ ಇವರಿಗೆ ನಮ್ಮ ಹೃತ್ಪೂರ್ವಕ ವಂದನೆಗಳು. ಕಾರ್ಯಕ್ರಮಕ್ಕೆ ಗೌರವ ಅತಿಥಿಯಾಗಿ ಆಗಮಿಸಿ ನಮ್ಮನ್ನು ಉದ್ದೇಶಿಸಿ ಸಂದೇಶ ನೀಡಿದ ವಂದನೀಯ ಸ್ವಾಮಿ ಫೌಸ್ಟಿನ್ ಲೋಬೋ, ನಿರ್ದೇಶಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ ಮಂಗಳೂರು ಇವರಿಗೂ ಹೃತ್ಪೂರ್ವಕ ವಂದನೆಗಳು. ನಮ್ಮ ಆಮಂತ್ರಣವನ್ನು ಮನ್ನಿಸಿ ವೇದಿಕೆಯ ಮುಂಭಾಗದಲ್ಲಿ ಆಸೀನವಾಗಿರುವ ಗೌರವಾನ್ವಿತ ಅತಿಥಿಗಳಿಗೆ, ಸ್ಥಳೀಯ ಕಾರ್ಪೊರೇಟರ್ಸ್ ಹಾಗೂ ಎಲ್ಲ ಧರ್ಮ ಭಗಿನಿಯರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇವತ್ತಿನ ಸಂಭ್ರಮದ ಅತಿಥಿಗಳ ಕಿರು ಪರಿಚಯ ಮಾಡಿಕೊಟ್ಟ ಸಿಸ್ಟರ್ ಶುಭಾ ಹಾಗೂ ಎಲ್ಲರಿಗೂ ಸ್ವಾಗತವನ್ನು ಬಯಸಿದ ಪದ್ವಾ ಶಿಕ್ಷಣ ಸಂಸ್ಥೆಗಳ ಕ್ಯಾಂಪಸ್ ಡೈರೆಕ್ಟರ್ ಹಾಗೂ ಡಿಗ್ರಿ ಕಾಲೇಜಿನ ಪ್ರಾಂಶುಪಾಲರಾದ ಫಾದರ್ ಅರುಣ್ ಲೋಬೋ, ನಿಮಗೆ ನಮ್ಮ ಕೃತಜ್ಞತೆಗಳು. ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರಾರ್ಥನಾ ಗೀತೆ ಹಾಡಿದ ಮಕ್ಕಳಿಗೂ, ಪ್ರಾರ್ಥನಾ ನೃತ್ಯ ಮಾಡಿದ ಬೆತ್ತನಿ ಕಾನ್ವೆಂಟಿನ ಸಿಸ್ಟರ್ಸ್ ಅವರಿಗೂ, ಕ್ರಿಸ್ಮಸ್ ಹಾಡುಗಳನ್ನು ಹಾಡಿದ ಚರ್ಚಿನ ಎಲ್ಲ ಸದಸ್ಯರಿಗೂ, ಚರ್ಚಿನ ಬ್ರಾಸ್ ಬ್ಯಾಂಡಿನ ತಂಡದವರಿಗೂ ಧನ್ಯವಾದಗಳು. ಕ್ರಿಸ್ತ ಜಯಂತಿ ಸಂಭ್ರಮಕ್ಕೆ ಮೆರುಗು ನೀಡಲು ಕ್ರಿಸ್ಮಸ್ ಟ್ಯಾಬ್ಲೋ ಸಾದರಪಡಿಸಿದ ಸಂತ ತೆರೇಸ ಶಾಲೆಯ ಮಕ್ಕಳಿಗೂ, ಸೀನಿಯರ್ ಸಿಟಿಸನ್ ಸಂಘದವರಿಗೂ, ಇವತ್ತಿನ ಸಂಭ್ರಮದ ನೃತ್ಯವನ್ನು ಸಾದರಪಡಿಸಿದ ಪದ್ವಾ PUC ಕಾಲೇಜಿನ ಮಕ್ಕಳಿಗೂ ಧನ್ಯವಾದಗಳು. ದೇವರು ಒಬ್ಬನೇ, ಆದರೆ ನಾಮಗಳು ಹಲವು. ಇವತ್ತು ನಾವೆಲ್ಲ ಒಂದೇ ಎಂದು ತೋರಿಸಲು ಜಾತಿ, ಮತ, ಭೇದ ಎಲ್ಲವನ್ನೂ ಮರೆತು ಕ್ರಿಸ್ತ ಜಯಂತಿ ಸಂಭ್ರಮದಲ್ಲಿ ನೆರೆದಿರುವ ಎಲ್ಲ ಸಭಿಕರಿಗೆ ನನ್ನ ಪ್ರೀತಿಯ ನಮನಗಳು. ಈ ಕ್ರಿಸ್ಮಸ್ ಹಬ್ಬ ನಮಗೆಲ್ಲರಿಗೂ ಅದೃಷ್ಟ, ಉತ್ತಮ ಆರೋಗ್ಯ, ಶಾಂತಿ, ಸಮಾಧಾನ ತರಲಿ. ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು ಶ್ರೀಮತಿ ಪ್ಯಾಟ್ಸಿ ಬ್ರಿಟೋ ಅವರಿಗೆ. ಶ್ರೀಮತಿ ಪ್ಯಾಟ್ಸಿ ಬ್ರಿಟೋ ಅವರು ಎಲ್ಲರನ್ನ ಹೆಸರುಗಳನ್ನ ಇಲ್ಲಿ ಕರೆದು ಸ್ಮರಿಸಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದವನ್ನು ಹೇಳಿದ್ದಾರೆ. ಅವರಿಗೆ ನಾವು ಧನ್ಯವಾದವನ್ನು ಹೇಳ್ತಾ ಇದ್ದೇವೆ. ಪ್ರಿಯರೇ, ಈ ಸಂಭ್ರಮದಲ್ಲಿ ಕ್ರಿಸ್ತ ಜಯಂತಿ 2025ರಲ್ಲಿ ಭಾಗವಹಿಸಿದ ತಮಗೆಲ್ಲರಿಗೂ ಧನ್ಯವಾದವನ್ನು ಹೇಳ್ತಾ ಇರಬೇಕಾದ್ರೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು, ಅದೇ ರೀತಿ ಬರುವ 2026 2026 ಈ ಹೊಸ ವರುಷದ ಶುಭಾಶಯಗಳನ್ನು ಕೂಡ ನಮ್ಮ ಚರ್ಚ್ ವತಿಯಿಂದ ತಮಗೆ ನಾವು ಬಯಸ್ತಾ ಇದ್ದೇವೆ, ಶುಭವನ್ನ ಬಯಸ್ತೇವೆ. ಎಲ್ಲರೂ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಇವತ್ತಿನ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲು ಸ್ಥಳವನ್ನು ಒದಗಿಸಿಕೊಟ್ಟ ಲಯನ್ಸ್ ಕ್ಲಬ್ ಕದ್ರಿ ಮಂಗಳೂರು ಇವರ ಅಧಿಕಾರಿಗಳಿಗೆ ನಮ್ಮ ಕೃತಜ್ಞತೆಗಳು ಹಾಗೂ ಧ್ವನಿವರ್ಧಕ ಒದಗಿಸಿಕೊಟ್ಟ ಗಾಡ್ವಿನ್ ಡಿಸೋಜಾ, ದೀಪಾಲಂಕಾರ ಮಾಡಿದ ಅರುಣ್ ಎಲೆಕ್ಟ್ರಿಕಲ್ಸ್, ವೇದಿಕೆ ಹಾಗೂ ಆಸನದ ವ್ಯವಸ್ಥೆ ಮಾಡಿದ ರೋಸ್ ಅರೇಂಜರ್ಸ್, DJ ಸುಜಯ್ ಫೋಟೋಗ್ರಫಿ ಹಾಗೂ ವಿಡಿಯೋಗ್ರಫಿ ಮಾಡಿದ ಪ್ರಕಾಶ್ ಮಿನೇಜಸ್ ಹಾಗೂ ವಿಜಯ್ ಡಿಸೋಜಾ ಇವರಿಗೆ ನಮ್ಮ ಧನ್ಯವಾದಗಳು. ಕಾರ್ಯಕ್ರಮವನ್ನು ಬಹಳ ಸೊಗಸಾಗಿ ಅಚ್ಚುಕಟ್ಟಾಗಿ ನಿರೂಪಣೆ ಮಾಡಿದ ಅರುಣ್ ಡಿಸೋಜಾ, ನಿಮಗೆ ನಮನಗಳು. ಚರ್ಚ್ ಪಾಲನಾ ಮಂಡಳಿಯ ಎಲ್ಲ ಸದಸ್ಯರಿಗೂ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸ ಎಲ್ಲರಿಗೂ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು.